ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಹಾಗೂ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗೆ ಇಸ್ಕಾನ್ ಫೌಂಡರ್ AC ಭಕ್ತಿವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ ಎಲ್ಲರಿಗೂ. ಪೇಜ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೂವತ್ತೊಂದು ಆಗಿದ ರಮಣ ರೀತಿ ಆಗಿದೆ. ಲಾಸ್ಟ್ ಲಲಿತ ಮಾತಾಜಿ ಓದಿದ ಲಾಸ್ಟ್. ಲತಾ ಪೂಜಾರಿ ಮಾತಾಜಿ ಓದಿದ್ದು ಇದಾಗಿದೆ. ಮಾತಾಜಿ ಓದಿ. ಲತಾ ಪೂಜಾರಿ ಓದಿದ್ದು. ಹೌದು, ಲತಾ ಪೂಜಾರಿ. ನೀವು ಲತಾ ಪೂಜಾರಿ ಬರ್ಲಿಲ್ಲ ಮಾತಾಜಿ. ಬರ್ಲಿಲ್ಲ ಅಲ್ಲ? ಓಕೆ. ನಿನ್ನೆ 25ರಿಂದ ಶುರು ಮಾಡಿದ್ದು. 25, 31, 32 ಅಂತೇಳಿ ನನಗೆ ಕನ್ಫ್ಯೂಸ್. ನೋಡಿದ್ರಿ ಗೊತ್ತೆ. ಲತಾ ಪೂಜಾರಿ ಬಂದಿಲ್ಲ ಅಲ್ಲ? ಇಲ್ಲ, ಬಂದಿಲ್ಲ ಅವ್ರಿನ್ನು. ನಾನು 31ರ ತನಕದ ಟಿಕ್ ಮಾರ್ಕ್ ಮಾಡಿದ್ದೇನೆ. ಆದ ಕಾರಣ ನನಗೂ ಕನ್ಫ್ಯೂಸ್ ಇದೆ. ಓಕೆ. ವೃಂದಾವನದ ನಗರಾಧಿಕಾರಿಗಳು ಅಲ್ಲಿಂದ ಓದೋಣ. ಲತಾ ಪೂಜಾರಿಯ ನಂತರ ಇಲ್ಲಿ ಯಾರಿದ್ದಾರೆ ನೋಡ್ತೇನೆ. ಲತಾ ದಾಮೋದರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ತಗೋಬೇಕು ಮಾತಾಜಿ? ವೃಂದಾವನದ ನಗರಾಧಿಕಾರಿಗಳು. ಬೃಂದಾವನದ ನಗರಾಧಿಕಾರಿಗಳು ನಗರವೇ ಭೂಮಿಯನ್ನು ದಾನವಾಗಿ ನೀಡಬಹುದೆಂದು ಪ್ರಾಸಂಗಿಕವಾಗಿ ಸೂಚಿಸಿದರು. ಸಹ ಪ್ರಭುಪಾದರು ಮಿಸ್ಟರ್ ಎಸ್ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸಿದರು. ಮಿಸ್ಟರ್ ಎಸ್ ಹೀಗೆ ವಿವರಿಸಿದರು: ಬೇರೆ ಸಾಧುಗಳು ಆ ಜಮೀನು ಆಗಿದೆ. ನೆಕ್ಸ್ಟ್ ಪೇಜ್ ಓದಿ. ಓದಿರ್ತೇನೆ. ಇದಿಷ್ಟ ಆಗಿದೆ. ಇಲ್ಲಿ ರಾಧಾರಾಣಿಯ ಜನ್ಮಸ್ಥಳ. ರಾಧಾರಾಣಿಯ ಜನ್ಮಸ್ಥಳವಾದ ವರ್ಷಾಣದಲ್ಲಿ ಶಿಷ್ಯರು ಪ್ರಭುಪಾದರನ್ನು ಒಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಕಡಿದಾದ ಮೆಟ್ಟಿಲುಗಳ ಮೇಲೆ ಅವರನ್ನು ಹೊತ್ತೊಯ್ದರು. ಬೆಟ್ಟದ ತುದಿಯಲ್ಲಿ ನಿಂತು ಪ್ರಭುಪಾದರು ದೂರದಲ್ಲಿದ್ದ ಇನ್ನೊಂದು ಬೆಟ್ಟದ ಕಡೆಗೆ ದೃಷ್ಟಿ ಹಾಯಿಸಿದರು. ಅದರ ಕಡೆ ಬೆಟ್ಟು ಮಾಡಿ ತೋರಿಸುತ್ತಾ ಅವರು ಶಿಷ್ಯರಿಗೆ ಹೇಳಿದರು: ಆಗೋ, ಅಲ್ಲಿ ನೋಡಿ, ಕೃಷ್ಣನು ಆ ಬೆಟ್ಟದಿಂದ ಇಳಿದು ಬರುತ್ತಿದ್ದನು. ರಾಧೆಯು ಈ ಬೆಟ್ಟದಿಂದ ಇಳಿದು ಹೋಗುತ್ತಿದ್ದಳು. ನಡುವಿನ ಸ್ಥಳದಲ್ಲಿ ಅವರು ಬೇಟೆಯಾಗುತ್ತಿದ್ದರು. ಆದ್ದರಿಂದ ಇನ್ನೊಂದು ವಿಶೇಷ ಸ್ಥಳ, ಏಕೆಂದರೆ ಇದು ರಾಧೆ ಮತ್ತು ಕೃಷ್ಣರ ಮಿಲನದ ಸ್ಥಳ. ಪ್ರತಿ ಪುಣ್ಯಕ್ಷೇತ್ರದಲ್ಲೂ ಪ್ರಭುಪಾದರು ಕುಳಿತು ಕೀರ್ತನೆಯನ್ನು ನಡೆಸುತ್ತಿದ್ದರು. ವಿಗ್ರಹಗಳ ಬಳಿ ಹೋಗಿ ನಮಸ್ಕರಿಸುತ್ತಿದ್ದರು. ಬಳಿಕ ಆ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಿಸಿದಂತೆ ಕೃಷ್ಣನ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ವರ್ಣಿಸುತ್ತಿದ್ದರು. ದೀನದಯಾದ್ರಿ ಪುಣ್ಯಕ್ಷೇತ್ರಗಳಲ್ಲಿ ಭಾರತೀಯರು ಸದಾ ಪ್ರಭುಪಾದರನ್ನು ಹಣಕ್ಕಾಗಿ ಪೀಡಿಸುತ್ತಿದ್ದರು. ಅವರ ಶಿಷ್ಯರು ಅಮೆರಿಕದವರಾದ್ದರಿಂದ ಅವರು ಶ್ರೀಮಂತರೆಂದು ಜನರು ಊಹಿಸುತ್ತಿದ್ದರು ಮತ್ತು ಹಣಕ್ಕಾಗಿ ಕಾಡುತ್ತಿದ್ದರು. ಪ್ರಭುಪಾದರು ಏನಾದರೂ ಕೊಡುತ್ತಿದ್ದರು. ಆದರೆ ಅಲ್ಲಿ ಎಷ್ಟೊಂದು ಜನ ಇರುತ್ತಿದ್ದರೆಂದರೆ, ಒಬ್ಬನಿಗೆ ಭಿಕ್ಷೆ ಕೊಡುವಷ್ಟರಲ್ಲಿ 10 ಜನ ಅವರನ್ನು ಗೆರಾಯಿಸುತ್ತಿದ್ದರು ಮತ್ತು ಅವರಿಗೆ
ಅವರಿಗೆ ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಕೆಲವು ದೇವಾಲಯಗಳಲ್ಲಿ ಜನ ನಮಗೆ ಒಳಗೆ ಹೋಗಲು ಆಗದಂತೆ ತಡೆಯುತ್ತಿದ್ದರು. ಬಳಿಕ ಪ್ರಭುಪಾದರು ತಮ್ಮ ತಂಡವನ್ನು ಯಮುನಾ ನದಿಯ ಬದಿಗಿದ್ದ ಒಂದು ಸ್ಥಳಕ್ಕೆ ಕರೆದೊಯ್ದರು. ಅದು ಕೃಷ್ಣನನ್ನು ತನ್ನ ತಾಯಿಗೆ ತನ್ನ ಬಾಯಿಯಲ್ಲಿ ಸಕಲ ಬ್ರಹ್ಮಾಂಡಗಳನ್ನು ತೋರಿಸಿದ ಸ್ಥಳವಾಗಿತ್ತು. ನೀರನ್ನು ಮುಟ್ಟಿ ಪ್ರಭುಪಾದರು ಹೇಳಿದರು, ಇದು ನನ್ನಂತಹ ಮುದುಕನಿಗೆ ತೀರಾ ತಣ್ಣಗಿದೆ. ನೀವು ಸ್ನಾನ ಮಾಡಿ. ನಾನು ನನ್ನ ತಲೆಯ ಮೇಲೆ ಕೆಲವು ಹನಿಗಳನ್ನು ಪ್ರೋಕ್ಷಿಸಿಕೊಳ್ಳುತ್ತೇನೆ. ಹೆಂಗಸರಿಗೆ, ಅವರು ಭಾರತೀಯ ಹೆಂಗಸರು ಸ್ನಾನ ಮಾಡುತ್ತಿದ್ದ ಪ್ರತ್ಯೇಕ ಮಾತಾಜಿ ಓದಿ ಮಾತಾಜಿ. ಭಾರತೀಯ ಹೆಂಗಸರು ಸ್ನಾನ ಮಾಡುತ್ತಿದ್ದ ಪ್ರತ್ಯೇಕ ಸ್ಥಳದಲ್ಲಿ ಈಜಲು ಹೇಳಿದರು. ಗಂಡಸರು ನದಿಯಲ್ಲಿ ಧುಮುಕಿ ಈಜತೊಡಗಿದರು. ಪ್ರಭುಪಾದರು ದಡದಲ್ಲಿ ನಿಂತು ನೋಡುತ್ತಿದ್ದಂತೆ ಅವರು ನೀರಿನಲ್ಲಿ ಆಟವಾಡತೊಡಗಿದರು. ಇದ್ದಕ್ಕಿದ್ದಂತೆ ಪ್ರಭುಪಾದರು ಒಂದು ನಡುವಿನ ಪಂಚೆ ತೊಟ್ಟು ನದಿಯ ಅಂಚಿಗೆ ನಡೆದು ಬಂದು ನೀರಿನ ಕೆಲವು ಹನಿಗಳನ್ನು ತಮ್ಮ ತಲೆಯ ಮೇಲೆ ಸಿಂಪಡಿಸಿಕೊಂಡರು. ಬಳಿಕ ಮೊಣಕಾಲಿನವರೆಗೆ ನೀರಿನಲ್ಲಿಳಿದು ನಡೆಯತೊಡಗಿದರು. ಅವರು ಯಮುನೆಯ ಮೇಲೆ ಹೋಗ್ತಿದ್ರು. ಯಮುನೆಯ ನೀರಿನಲ್ಲಿ ಮುಳುಗು ಹಾಕಿ ಮೀಯತೊಡಗಿದಂತೆ ಮತ್ತು ಶಿಷ್ಯರ ಮೇಲೆ ನೀರೆರಚತೊಡಗಿದಂತೆ ಶಿಷ್ಯರು ಅತ್ಯಾನಂದವಾಯಿತು. ಹ್ಮ್ ಇದೊಂದು ಪ್ಯಾರ ಓದಿ. ಸರಿ ಮತ್ತೆ. ತಾವು ಮಿಸ್ಟರ್ ಸರಾಫ್ ಅವರ ಮನೆಯ ತಮ್ಮ ಕೊಠಡಿಯಲ್ಲಿ ಉಳಿಯುವುದೆಂದು ತಮ್ಮ ಹಳೆಯ ಮಿತ್ರರಾದ ಇತ್ಯಾರಣ್ ಶರ್ಮಾ ಅವರು ಭಕ್ತರನ್ನು ಬೃಂದಾವನದ ಪ್ರಸಿದ್ಧ ದೇವಾಲಯಗಳಿಗೆ ಕರೆದೊಯ್ಯಬೇಕೆಂದು ಶ್ರೀಲ ಪ್ರಭುಪಾದರು ನಿಶ್ಚಯಿಸಿದರು. ಆದರೆ ರಾಧಾ ದಾಮೋದರ ದೇವಾಲಯಕ್ಕೆ ತಮ್ಮ ಶಿಷ್ಯರೊಂದಿಗೆ ತಾವು ಹೋಗಲು ಅವರು ಮರೆಯಲಿಲ್ಲ. ಏಕೆಂದರೆ 1965ರಲ್ಲಿ ಅಮೆರಿಕಕ್ಕೆ ಹೋಗುವ ಮೊದಲು ಅವರು ಆ ದೇವಾಲಯದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದರು. ಅವರು ಶ್ರೀಮದ್ ಭಾಗವತವನ್ನು ಬರೆದು ತಮ್ಮ ಬ್ಯಾಕ್ ಟು ಗಾಡ್ ಹ್ಯಾಡ್ ಎಂಬ ಕಾಲಿಕವನ್ನು ಹೊರತಂದದ್ದು ಅಲ್ಲಿದ್ದಾಗಲೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರವೀಣ ನಾರಾಯಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ರಾಧಾ ದಾಮೋದರ ದೇವಾಲಯದಲ್ಲಿದ್ದಾಗ ಪ್ರಭುಪಾದರು ವೃಂದಾವನದಲ್ಲಿ ಒಂದು ಇಸ್ಕಾನ್ ದೇವಾಲಯವನ್ನು ನಿರ್ಮಿಸುವ ತಮ್ಮ ಯೋಜನೆಯನ್ನು ಭಕ್ತರಿಗೆ ತಿಳಿಸಿದರು. ರಾಧಾ ದಾಮೋದರ ದೇವಾಲಯವನ್ನು ಇಸ್ಕಾನ್ ಉಪಯೋಗಿಸಿಕೊಳ್ಳಲು ಅವಕಾಶ ನೀಡಬೇಕೆಂದು ಅವರು ಆ ದೇಗುಲದ ಪೂಜಾರಿಗೆ ಸಲಹೆ ನೀಡಿದರು. ಪ್ರಭುಪಾದರು ಹೇಳಿದರು, ನಾವು ದೇವಾಲಯವನ್ನು ಸೊಗಸಾಗಿ ಸಜ್ಜುಗೊಳಿಸುತ್ತೇವೆ. ವಿಗ್ರಹಕ್ಕೆ ಒಂದು ಬೆಳ್ಳಿಯ ಸಿಂಹಾಸನ ಮಾಡಿಸುತ್ತೇವೆ. 50ರಿಂದ 100 ಜನ ಇಲ್ಲಿ ಪ್ರಸಾದ ಪಡೆಯುತ್ತಾರೆ. ಇದು ವಿಶಿಷ್ಟವಾದ ಸ್ಥಳವಾಗುತ್ತದೆ. ನೀವು ಬಯಸಿದರೆ ನಾವಿದನ್ನು ಮಾಡಬಹುದು. ಇಲ್ಲದಿದ್ದರೆ ಇನ್ನೆಲ್ಲಾದರೂ ನಾವು ನಮ್ಮದೇ ದೇವಾಲಯವನ್ನು ಪ್ರಾರಂಭಿಸಬಹುದು. ನಾವು ಹಣ ಖರ್ಚು ಮಾಡಲು ಸಿದ್ಧರಿದ್ದೇವೆ. ನೀವು ನಮಗೊಂದು ಅವಕಾಶ ಕೊಟ್ಟರೆ ನಾವು ಹಣವನ್ನು ಇಲ್ಲಿ ಖರ್ಚು ಮಾಡುತ್ತೇವೆ. ವೃಂದಾವನದಲ್ಲಿ ಇದನ್ನೊಂದು ಮಹೋತ್ಸವದ ತಾಣವಾಗಿ ಮಾಡಲು ನಮಗೆ ಆಸೆ ಇದೆ. ಏಕೆಂದರೆ ಇದು ಜೀವ ಗೋಸ್ವಾಮಿಯವರ ಸ್ಥಳ. ರೂಪ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ ಇಲ್ಲಿ ಕುಳಿತಿದ್ದರು. ನಮ್ಮಲ್ಲಿ ಸಾಹಿತ್ಯವಿದೆ, ಪುಸ್ತಕಗಳಿವೆ ಮತ್ತು ಜಗತ್ತಿನಾದ್ಯಂತ ಪ್ರತಿಯೊಬ್ಬರು ನಮ್ಮೊಂದಿಗೆ ಭಾಗಿಗಳಾಗಿದ್ದಾರೆ. ಯಮುನಾ ದೇವಿದಾಸಿ. ರಾಧಾ ದಾಮೋದರ ದೇವಾಲಯದಲ್ಲಿನ ತಮ್ಮ ಕೊಠಡಿಗಳು ಅಚ್ಚುಕಟ್ಟಾಗಿರಬೇಕೆಂಬ ತಮ್ಮ ಇಂಗಿತವನ್ನು ಪರಮ ಪೂಜ್ಯರು ಮತ್ತೆ ಸೂಚಿಸುತ್ತಿದ್ದರು. ಅಲ್ಲಿನ ತಮ್ಮ ಕೊಠಡಿಗಳು ಅವರಿಗೆ ಅತ್ಯಂತ ಪ್ರಿಯವಾಗಿದ್ದವು. ಅವರು ಸರಫ್ ಭವನದ ತಮ್ಮ ಕೊಠಡಿಯಲ್ಲಿ ತಂಗಿದ್ದು ಒಂದು ರಾತ್ರಿ ಅವರು ರಾಧಾ ದಾಮೋದರ ದೇವಾಲಯದ ತಮ್ಮ ಕೊಠಡಿಯಲ್ಲಿ ಇಡೀ ಒಂದು ದಿನ ಕಳೆಯಲು ಒಪ್ಪಿಕೊಂಡರು.
ಅದಕ್ಕಾಗಿ ನಿರೀಕ್ಷಿಸುತ್ತಿದ್ದ ನಾವು ಸಂಭ್ರಮಗೊಂಡೆವು. ರಾಧಾ ದಾಮೋದರ ದೇವಾಲಯದಲ್ಲಿ ತಮ್ಮೊಂದಿಗೆ ಆ ರಾತ್ರಿಯನ್ನು ಕಳೆಯಲು ಜೊತೆಗಾರರನ್ನಾಗಿ ಅವರು 3-4 ಮಂದಿಯನ್ನು ಆರಿಸಿಕೊಂಡರು. ರಾಧಾ ದಾಮೋದರ ದೇವಾಲಯವಿರುವ ಸೇವಾ ಕುಂಜವು ಸರಭವನಕ್ಕೆ ಕೊಂಚ ದೂರದಲ್ಲಿತ್ತು. ಒಂದು ಮುಂಜಾನೆ ನಸುಕಿನಲ್ಲಿ ವೃಂದಾವನದ ಬೀದಿಗಳ ಮೂಲಕ ಹಾದು ನಾನು ರಾಧಾ ದಾಮೋದರ ದೇವಾಲಯಕ್ಕೆ ಬಂದೆ. ಶ್ರೀಲ ಪ್ರಭುಪಾದರ ಮಲಗುವ ಕೋಣೆಯಲ್ಲಿ ಬೆಳಕಿದ್ದದ್ದು ಕೆಂಪು ಕಲ್ಲಿನ ಜಾಲಂಧರದ ಕಿಟಕಿಗಳು ಮತ್ತು ಅವುಗಳ ಬಾಗಿಲುಗಳ ಮೂಲಕ ಕಾಣುತ್ತಿತ್ತು. ಅವರು ಜಪ ಮಾಡುತ್ತಾ ಇತ್ತಿಂದತ್ತ ನಡೆದಾಡುತ್ತಿದ್ದರು. ಹಠಾತ್ತನೆ ನಾನು ಆಶ್ಚರ್ಯಚಕಿತಳಾಗುವಂತೆ ಕಿಟಕಿಯ ಮುಚ್ಚಿದ ಬಾಗಿಲುಗಳು ತೆರೆದುಕೊಂಡವು. ಬೆಳಕಿನ ಸಲಾಕೆಯೊಂದು ಹೊರಬಿದ್ದು ಅಂಗಳದ ಒಂದು ಮೂಲೆಯನ್ನು ತೆರೆದವು. ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ವಿದ್ಯುತ್ ದೀಪದ ಕೆಳಗೆ ನಿಂತಿದ್ದರು. ನನ್ನನ್ನು ಕಂಡು ಅವರು ಹೇಳಿದರು, ನೀನಿಲ್ಲಿಗೆ ಹೇಗೆ ಬಂದೆ? ನಾನು ನಡೆದು ಬಂದದ್ದಾಗಿ ಅವರಿಗೆ ಹೇಳಿದೆ. ಓ, ಇದು ಒಳ್ಳೇದಲ್ಲ. ಬೀದಿಗಳಲ್ಲಿ ಅಪಾಯವಿದೆ. ಅನೇಕ ನಾಯಿಗಳಿರುತ್ತವೆ, ಡಕಾಯಿತರಿರುತ್ತಾರೆ. ಈ ಪ್ರದೇಶದಲ್ಲಿ ಒಂದು ಲೋಟಕ್ಕಾಗಿ ಸಹ ಕೊಲೆಗಳಾಗುತ್ತವೆ ಎಂದು ಅವರು ಹೇಳಿದರು. ಅದೇ ಕೃಷ್ಣ ಮಾತಾಜಿ, ಮುಂದಕ್ಕೆ ಓದ್ಬೇಕಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರೇಮ ರಾಘವ ಮಾತಾಜಿ ಓದಿ. ಅಯ್ಯೋ, ಹೋಯ್ತಾ? ಸ್ಕ್ರೀನ್ ಹೋಯ್ತಾ ಮಾತಾಜಿ? ಸ್ಕ್ರೀನ್ ಹೋಗ್ಲಿಲ್ಲ ಮಾತಾಜಿ, ಏನೋ ಬಂತು. ಅದೇ ಇಲ್ಲಿ ನನ್ಗೆ ಫುಲ್ ಸ್ಕ್ರೀನ್ ಬರ್ಲಿಲ್ಲ ಮಾತಾಜಿ. ಇಲ್ಲ ಅಲ್ಲ. ಓಕೆ, ಏನೋ ನನ್ಗೆ ಇಲ್ಲಿ ಇಂಟರ್ನೆಟ್ ಹೋಗ್ತಾ ಬರ್ತಾ ಉಂಟು. ಅದೇ ಇದು ಇಂಟು ಕ್ಲೋಸ್ ಮಾಡಿ ಮಾತಾಜಿ. ಇದು ಹಿಂದೆ ಇದೆ, ಇದ್ರ ಕೆಳಗೆ ಇದೆ. ಹೌದು, ನೋಡ್ತೇನೆ ನಾನು ಇದನ್ನು. ಸ್ಟಾಪ್ ಶೇರ್ ಮಾಡಿ ಪುನಃ ಶೇರ್ ಮಾಡ್ತೇನೆ. ಅದೇ ಬರ್ತಾ ಅದು ಕ್ಲೋಸ್ ಮಾಡ್ಬೇಕು ಮೇಲೆ ಇಂಟು. ಅದು ಕ್ಲೋಸ್ ಮಾಡಿ. ಈಗ ಸರಿ ಆಯ್ತು. ಓಕೆ ಕೊಡಿ. ಓಕೆ, ಕೊಟ್ಟಾಯ್ತು. ಬಂತು ಈಗ. ಸ್ಕ್ರೀನ್ ಬಂತಲ್ಲ? ಬಂತು. ಹೌದು ಮಾತಾಜಿ. ಪ್ರೇಮ ರಾಘವ ಮಾತಾಜಿ, ಎಲ್ಲಿಂದ ಮಾತಾಜಿ? ಹೀಗೆ ಪ್ರಭುಪಾದರು ಪೇಜ್ ನಂಬರ್ 35 ಒಂದು ದಿನ 35 ಅಲ್ಲ 34 ಮಾತಾಜಿ. 34 ರಾಧಾನಾಥ. ಹೀಗೆ ಪ್ರಭುಪಾದರು ಅದರ ಮೇಲೆ. ಹೌದು. ಹೀಗೆ ಪ್ರಭುಪಾದರು ನನ್ನನ್ನು ಬೈದರೂ ಸಹ ಅವರಿಗೆ ಸಂತೋಷವು ಆಗಿರುವಂತೆ ತೋರಿತು. ಜಪ ಮಾಡುತ್ತಿರುವೆ ನಾನು ತಾನೆ? ಅವರು ಕೇಳಿದರು. ನಾನು ಹೌದೆಂದೆ. ಅವರೆಂದರು, ಒಳ್ಳೆಯದು. ರೂಪ ಗೋಸ್ವಾಮಿಯವರ ಸಮಾಧಿಯ ಬಳಿಗೆ ಹೋಗು, ಅಲ್ಲಿ ಜಪ ಮಾಡು. ಬಳಿಕ ಸುಮಾರು 4 ಗಂಟೆಯ ವೇಳೆಗೆ ಇತರ ಯಾತ್ರಾರ್ಥಿಗಳು ಬೆಳಗಿನ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬರತೊಡಗಿದರು. ನಾವು ಕೀರ್ತನೆ ಮಾಡುತ್ತಿದ್ದ ಜಾಗಕ್ಕೆ ಪ್ರಭುಪಾದರು ಬಂದರು. ಅವರೆಂದರು, ರಾಧಾ ದಾಮೋದರ ದೇವಾಲಯದಿಂದ ಈ ಮೂಲೆಯು ಆಧ್ಯಾತ್ಮಿಕ ಜಗಚ್ಛತ್ರದ ಗುಂಬದಂತಿದೆ. ಇದು ಕೇಂದ್ರ. ತಮ್ಮ ಕೊಠಡಿಗಳನ್ನು ಅಚ್ಚುಕಟ್ಟಾಗಿಡಬೇಕು ಮತ್ತು ಪ್ರತಿದಿನ ಶುಭ್ರಗೊಳಿಸಬೇಕೆಂದು ಅವರು ಕೋರಿದರು. ರಾಧಾನಾಥ. ನಾನು ಶ್ರೀಲ ಪ್ರಭುಪಾದರನ್ನು ಮುಂಬಯಿಯಲ್ಲಿ ಕೊಂಚ ವೇಳೆ ಮಾತ್ರ ಭೇಟಿಯಾಗಿದ್ದೆ. ಅನಂತರ ನಾನು ವೃಂದಾವನದಲ್ಲಿ ವಾಸಿಸಲು ಒಬ್ಬಂಟಿಯಾಗಿ ಹೋದೆ. ಅಲ್ಲಿನ ಸ್ಥಳೀಯ ಜನರೊಂದಿಗೆ ನಾನು ಸುಮಾರು 6 ತಿಂಗಳು ಕಾಲ ವಾಸಿಸಿದೆ. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ತೀವ್ರ ಆಸಕ್ತಿ ಪಡೆದದ್ದು ಅಲ್ಲೇ. ನಾನು ನದಿಯ ದಡದಲ್ಲಿ ಎಲ್ಲಾ ಬಾಬಾಜಿಗಳೊಂದಿಗೆ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದೆ. ಪ್ರಭುಪಾದರೊಂದಿಗೆ ನನಗಾದ ಪ್ರಥಮ ಸಂಪರ್ಕ ಮಾತ್ರದಿಂದಲೇ ಆ ಬೀಜಾಂಕುರವಾಯಿತೆಂದು ನನಗನ್ನಿಸುತ್ತೆ. ಒಂದು ದಿನ ಕೀರ್ತನೆ ಮಾಡುತ್ತಿದ್ದ ಅಮೇರಿಕನ್ ಭಕ್ತರು ತುಂಬಿದ್ದ ಬಸ್ ಒಂದು ವೃಂದಾವನಕ್ಕೆ ಬಂದು ನಿಂತಿತ್ತು. ಓ, ಮತ್ತೆ ಅವರಲ್ಲಿಗೆ ಬಂದರು ಎಂದು ನಾನು ಯೋಚಿಸಿದೆ. ನಾನು ಅವರನ್ನು ಕೇಳಿದ ಮೊದಲ ಪ್ರಶ್ನೆ ಎಂದರೆ, ಪ್ರಭುಪಾದರು ಬರುತ್ತಿದ್ದಾರೆಯೇ? ಅವರೆಂದರು, ಹೌದು, ಪ್ರಭುಪಾದರು ಇಲ್ಲಿಗೆ ಬಂದಿದ್ದಾರೆ. ನಾಳೆ ಅವರಿಲ್ಲಿ ಮಾತಾಡಲಿದ್ದಾರೆ. ನಾನು ಈಗಾಗಲೇ ವೃಂದಾವನದಲ್ಲಿ ಅನೇಕ ಗುರುಗಳಿಂದ ಆಕರ್ಷಿತನಾಗಿದ್ದೆ. ಅವರಲ್ಲಿ ಪ್ರಭುಪಾದರ ದೈವ ಸೋದರರಿದ್ದರು.
ಹಾಗೂ ಬೇರೆ ಸಂಪ್ರದಾಯಗಳ ಭಕ್ತರು ಸಹ ಇದ್ದರು. ಆದರೆ ಅಂದು ಬೆಳಿಗ್ಗೆ ನಾನು ಭಾಗವತದ ಪ್ರವಚನಕ್ಕೆ ಪ್ರಭುಪಾದರು ಜಯ ರಾಧಾರ ಮಾಧವ ಕೀರ್ತನೆ ಮಾಡುವುದನ್ನು ಕೇಳಿದಾಗ ನಾನು ಸ್ತಬ್ಧನಾಗಿ ಕೂತು ಆಲಿಸತೊಡಗಿದೆ. ಕೃಷ್ಣನ ಬಗೆಗೆ ಅಂತಹ ಪ್ರೇಮವುಳ್ಳ ಬೇರೆ ಯಾರನ್ನೂ ನಾನು ಆವರೆಗೆ ಕಂಡಿರಲಿಲ್ಲ. ಪ್ರಭುಪಾದರು ಜಯ ರಾಧಾ ಮಾಧವ ಎಂದು ಕೀರ್ತನೆ ಮಾಡುವುದನ್ನು ಕಂಡಾಗ ನಾನು ಭಾರತದಲ್ಲಿ ಭೇಟಿಯಾಗಿದ್ದ ಎಲ್ಲಾ ಮಹಾಪುರುಷರು ನನಗೆ ನಗಣ್ಯರಾದರು. ಪ್ರಭುಪಾದರು ಅಷ್ಟೊಂದು ಗಾಂಭೀರ್ಯ ಮತ್ತು ಘನತೆಯಿಂದ ಕೂಡಿದ್ದರು ಮತ್ತು ಅವರ ಭಕ್ತಿಯ ಗುಣವು ಅಷ್ಟೊಂದು ತೀವ್ರವಾಗಿತ್ತು. ನನಗೆ ಅದನ್ನು ನಂಬುವುದೇ ಕಷ್ಟವಾಯಿತು. ಅವರು ಆಗಿಂದಾಗೆ ನನ್ನತ್ತ ದೃಷ್ಟಿ ಹಾಯಿಸಿ ಒಂದು ರೀತಿ ತಲೆ ತೂಗುತ್ತಿದ್ದರು. ಬಹುಶಃ ಮುಂಬಯಿಯಲ್ಲಿ ನಾನವರನ್ನು ಭೇಟಿಯಾದದ್ದು ಅವರಿಗೆ ನೆನಪಾಗಿರಬಹುದೆಂದು ನಾನು ಊಹಿಸಿದೆ. ಅನಂತರ ಅವರು ತಮ್ಮ ಪ್ರವಚನವನ್ನು ಪ್ರಾರಂಭಿಸಿದರು. ಅವರು ವೃಂದಾವನವನ್ನು ಸೊಗಸಾಗಿ ವೈಭವೀಕರಿಸುತ್ತಿದ್ದರು. ವೃಂದಾವನವು ಎಷ್ಟು ಅದ್ಭುತವಾಗಿದೆ ಮತ್ತು ಅದರ ವಾತಾವರಣವು ಎಷ್ಟು ಆಧ್ಯಾತ್ಮಿಕವಾಗಿದೆ ಎಂಬ ಬಗೆಗೆ ಅವರು ಹೇಳುತ್ತಿದ್ದರು. ಆ ವಾತಾವರಣದ ಪ್ರಯೋಜನವನ್ನು ಪಡೆಯಲು ಭಕ್ತರು ಎಷ್ಟು ಜಾಗರೂಕರಾಗಿರಬೇಕೆಂಬ ಬಗೆಗೆ ಅವರು ನನಗೆ ಹೇಳುತ್ತಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಈ ಸ್ಲೈಡ್ ಮುಗೀತಾ ಉಂಟಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಇವರು ಬರ್ಲಿಲ್ಲಲ್ಲ? ರೂಪಶಂಕರ್ ಮಾತಾಜಿ ಬಂದ್ರ? ಇಲ್ಲ. ಓಕೆ, ನೆಕ್ಸ್ಟ್ ಒಬ್ರು ಓದಿ, ಅಷ್ಟೊತ್ತಿಗೆ ಅವ್ರು ಬರ್ತಾರ ನೋಡೋಣ. ಲತಾ ಮಾತಾಜಿ, ಲತಾ ಶಶಿಕುಮಾರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ? ಅಂದಿನಿಂದ ನಾನು. ಹೌದು. ಓಕೆ. ಅಂದಿನಿಂದ ನಾನು ಇವರೇ ನನ್ನ ಗುರು ಮಹಾರಾಜರು ಎಂದು ಯೋಚಿಸತೊಡಗಿದೆ. ಅವರು ಮಾತನಾಡಿದ ರೀತಿಯೇ ಅದಕ್ಕೆ ಕಾರಣವಾಗಿತ್ತು. ಅವರ ಉಪನ್ಯಾಸವು ಎಷ್ಟು ಕರಾರುವಕ್ಕಾಗಿತ್ತು ಮತ್ತು ಹೇಗೆ ಎಲ್ಲವನ್ನು ಒಳಗೊಂಡಿತ್ತು ಎಂದ್ರೆ ನಾನು ಅವರಿಗೆ ನನ್ನೆಲ್ಲ ಗುರುಗಳಿಂದ ಕೇಳಿದ್ದ ಎಲ್ಲ ತತ್ವ ವಿಚಾರಗಳನ್ನು ಮೇಳೈಸಿಕೊಂಡಿತ್ತು. ಹಾಗೆಯೇ ಪ್ರಭುಪಾದರ ನಿದರ್ಶನವು ಪರಿಶುದ್ಧವಾದದ್ದೆಂದು, ಅವರ ಶಿಷ್ಯರು ವಾಸ್ತವವಾಗಿ ಪಾಪಭರಿತ ಜೀವನವನ್ನು ತ್ಯಜಿಸುತ್ತಿದ್ದಾರೆಂದು ನಾನು ಕಂಡುಕೊಂಡೆ. ನಾನು ಯಮುನಾ ನದಿಯ ದಂಡೆಯಲ್ಲೇ ಇನ್ನೂ ವಾಸಿಸುತ್ತಿದ್ದೆನಾದರೂ ಪ್ರತಿದಿನ ಅವರ ದರ್ಶನಕ್ಕೆ ಹೋಗುತ್ತಿದ್ದೆ. ವೃಂದಾವನದ ಎಲ್ಲಾ ಜನರು ಪ್ರಭುಪಾದರ ಮಹಿಮೆಗಳನ್ನು ಕೊಂಡಾಡುತ್ತಿದ್ದರು. ಅವರು ಪ್ರಭುಪಾದರ ಬಗೆಗೆ ಹೆಮ್ಮೆ ಪಡುತ್ತಿದ್ದರು. ಏಕೆಂದರೆ ವೃಂದಾವನದ ಜನಕ್ಕೆ ವೃಂದಾವನದ ಬಗೆಗೆ ಅಷ್ಟು ವ್ಯಾಮೋಹವಿತ್ತು. ಅವರು ಕೃಷ್ಣನನ್ನ ಪ್ರೀತಿಸಿದಷ್ಟೇ ವೃಂದಾವನವನ್ನು ಪ್ರೀತಿಸುತ್ತಿದ್ದರು. ಏಕೆಂದರೆ ವೃಂದಾವನವು ಕೃಷ್ಣನ ವಾಸಸ್ಥಳವಾಗಿತ್ತು. ಅದು ಅವರ ಮನಸ್ಥಿತಿಯಾಗಿತ್ತು. ಅವರು ವೃಂದಾವನದ ಪ್ರದೇಶವನ್ನು ಆರಾಧಿಸುತ್ತಿದ್ದರು. ಅವರು ಪ್ರಭುಪಾದರನ್ನು ಮೆಚ್ಚುತ್ತಿದ್ದರು. ಬಹಳಷ್ಟು ಜನ ಅವರನ್ನು ಸ್ವಾಮಿ ಭಕ್ತಿ ವೇದಾಂತ ಎಂದು ಕರೆಯುತ್ತಿದ್ದರು. ಅವರು ಹೇಳುತ್ತಿದ್ದರು, ಪ್ರಭುಪಾದರು ಸರ್ವಶ್ರೇಷ್ಠ ಸಂತರು, ಏಕೆಂದರೆ ಅವರು ಜಗತ್ತಿನಾದ್ಯಂತ ವೃಂದಾವನವನ್ನು ಕೊಂಡೊಯ್ಯುತ್ತಿದ್ದಾರೆ. ಅವರು ವೃಂದಾವನದ ಮಹಿಮೆಗಳನ್ನು ಇಡೀ ಜಗತ್ತಿಗೆ ಸಾರುತ್ತಿದ್ದಾರೆ. ಬಳಿಕ ಒಂದು ದಿನ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ರಮಣ ರೇತಿಯಲ್ಲಿದ್ದ ಒಂದು ಆಶ್ರಮಕ್ಕೆ ಹೋದರು. ನಾನು ಅಲ್ಲಿಗೆ ತಡವಾಗಿ ತಲುಪಿದೆ. ಪ್ರಭುಪಾದರು ಇನ್ನೇನು ಹೊರಡುವುದರಲ್ಲಿದ್ದರು. ಅವರು ತಮ್ಮ ಟ್ಯಾಕ್ಸಿ ತಲುಪಲು ಸುಮಾರು 20 ಗಜಗಳಷ್ಟು ದೂರ ಮಾತ್ರವಿತ್ತು. ಅನೇಕ ಬ್ರಜವಾಸಿಗಳು ದಾರಿಯಲ್ಲಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡುತ್ತಿದ್ದರು. ನಾನು ಅತ್ಯಂತ ಅಮುಖ್ಯನೆಂದು, ಆ ಜನರ ಗುಂಪಿನಲ್ಲಿ ಒಬ್ಬನೆಂದು ನನಗನ್ನಿಸಿತು. ಪ್ರಭುಪಾದರು ನನ್ನ ಪಕ್ಕದಲ್ಲಿ ಹಾದು ಹೋದಾಗ ನಾನೂ ಸಹ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಾಷ್ಟಾಂಗವೆರಗಿ ಸಲ್ಲಿಸಿದೆ. ಆದರೆ ನಾನು ಮೇಲೇಳಲು ನನ್ನ ತಲೆ ಎತ್ತಿದಾಗ ಪ್ರಭುಪಾದರ ಪಾದಗಳು ನನ್ನೆದುರಿಗೆ ಸಿದ್ಧವಾಗಿರುವುದನ್ನು ನಾನು ಕಂಡೆ. ನನಗನ್ನಿಸಿದು, ಓ ದೇವರೇ, ಪ್ರಭುಪಾದರು ಇಲ್ಲೇ ನಿಂತಿದ್ದಾರೆ. ನಾನು ಎದ್ದು ನಿಂತು ನಿಧಾನವಾಗಿ ಕಣ್ಣೆತ್ತಿ ಅವರನ್ನು ನೋಡಿದೆ. ಪ್ರಭುಪಾದರು ನಿಂತಲ್ಲೇ ನಿಂತು ನನ್ನನ್ನು ನೋಡುತ್ತಿದ್ದರು. ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣ ನೋಡಿ ಕೇಳಿದರು, ನೀನು ಎಷ್ಟು ಕಾಲದಿಂದ ವೃಂದಾವನದಲ್ಲಿದ್ದೀಯೇ? ನಾನೆಂದೆ, ಸುಮಾರು 6 ತಿಂಗಳಿಂದ ಶ್ರೀಲ ಪ್ರಭುಪಾದರೇ ಅಂತ. ಅವರು ಮತ್ತೆ ನನ್ನತ್ತ ನೋಡಿದರು. ಅವರು ತುಂಬಾ ಗಂಭೀರವಾಗಿದ್ದರು ಮತ್ತು
ತುಂಬಾ ಅನುಕಂಪದಿಂದ ನನ್ನನ್ನು ದಿಟ್ಟಿಸುತ್ತಿದ್ದರು. ತಲೆ ತೂಗುತ್ತಾ ಅವರು ಕೇಳಿದರು, ಈ ಸ್ಥಳ ನಿನಗೆ ಇಷ್ಟವಾಗಿದೆಯೇ? ನಾನೆಂದೆ, ಇದು ಈವರೆಗೆ ನಾನು ವಾಸಿಸಿದ ಅತ್ಯದ್ಭುತ ಸ್ಥಳವಾಗಿದೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ. ಹಾ, ಸ್ವಲ್ಪ ಇದು ಮಾಡ್ಕೋತೀನಿ. ಹಾ, ಬಳಿಕ ಹಠಾತ್ತನೆ ಅಲ್ಲಿಂದ ಮಾತಾಜಿ. ಹೌದೌದು. ಬಳಿಕ ಹಠಾತ್ತನೆ ಅವರ ಗಂಭೀರ ಮುಖಭಾವವು ಅತ್ಯಂತ ಚೆಲುವಾದ ಮುಗುಳ್ನಗೆಯಾಗಿ ಹರಳಿತು. ಅವರ ಕಣ್ಣುಗಳು ಕಾಂತಿಯುಕ್ತವಾಗಿ ಬೆಳಗಿದವು. ಅವರು 5-10 ಕ್ಷಣ ನನ್ನನ್ನೇ ನೋಡಿದರು. ಅದು ಸುದೀರ್ಘ ಕಾಲದಂತೆ ನನಗೆ ತೋರಿತು. ಅವರು ನನಗೆ ತೋರುತ್ತಿದ್ದ ಅನುಗ್ರಹವನ್ನು ನಂಬಲು ನನಗೆ ಸಾಧ್ಯವಾಗದಾಯಿತು. ಬಳಿಕ ಅವರು ಇಷ್ಟು ಮಾತ್ರ ಹೇಳಿದರು, ತುಂಬಾ ಒಳ್ಳೆಯದು, ವೃಂದಾವನ ಅದ್ಭುತ ಸ್ಥಳ. ಬಳಿಕ ಅವರು ಮುನ್ನಡೆದರು. ಈ ಮಾತು ನನಗೆ ಅತ್ಯಂತ ವಿಶೇಷವಾದದ್ದಾಗಿತ್ತು. ಏಕೆಂದರೆ ಬಹಳಷ್ಟು ಭಕ್ತರು ನಾನು ವೃಂದಾವನದಲ್ಲಿರುವುದು ಮಾಯೆಯ ಕಾರಣದಿಂದ ಮತ್ತು ವೃಂದಾವನದಲ್ಲಿಯ ನನ್ನ ದಿನಚರಿಗೆ ನಾನು ಬಂದಿಯಾಗಿದ್ದೇನೆಂದು ನನಗೆ ಹೇಳುತ್ತಿದ್ದರು. ಭಕ್ತರು ನನ್ನನ್ನು ಮತ್ತು ವೃಂದಾವನದ ವಾತಾವರಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದು ನಾನು ಕಳವಳಗೊಂಡಿದ್ದೆ. ಪ್ರಭುಪಾದರ ಮಾತುಗಳು ಹರೇ ಕೃಷ್ಣ ಆಂದೋಲನದ ಬಗೆಗೆ ನನಗಿದ್ದ ಆತಂಕಗಳನ್ನೆಲ್ಲ ದೂರ ಮಾಡಿದವು. ಅದು ನನ್ನ ಪಾಲಿಗೆ ಅತ್ಯಂತ ವಿಶೇಷವಾದ ಒಂದು ವೈಯಕ್ತಿಕ ಸಂಪರ್ಕವಾಗಿತ್ತು. ನನ್ನ ಮೇಲೆ ಪ್ರಭಾವ ಬೀರಿದ್ದು ಪ್ರಭುಪಾದರ ಮಾತುಗಳಿಂದ ಹೆಚ್ಚಾಗಿ ಅವರು ನನ್ನ ಬಗೆಗೆ ತೋರಿದ ವೈಯಕ್ತಿಕ ಅಲೌಕಿಕ ಕಾಳಜಿಯಾಗಿತ್ತು. ಅಲ್ಲಿಂದ ಆಚೆಗೆ ನಾನು ಅವರ ಬಲ್ಲ ಪ್ರವಚನ ಮತ್ತು ದರ್ಶನಗಳಿಗೂ ಹಾಜರಾದೆ. ನನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ಸಂದೇಹಗಳು ನಿವಾರಣೆಗೊಂಡವು. ಕೃಷ್ಣ ಪ್ರಜ್ಞೆಯನ್ನು ಎಲ್ಲಾ ಸ್ತರಗಳಲ್ಲೂ ಅವರು ನನಗೆ ಮನವರಿಕೆ ಮಾಡಿಕೊಟ್ಟರು. ಸಾಕ ಹರೇ ಮಾತಾಜಿ? ಕೃಷ್ಣ. ಮಾತಾಜಿ ಹರೇ ರೂಪಶಂಕರ್ ಕೃಷ್ಣ ಮಾತಾಜಿ. ಮಾತಾಜಿ ಬಂದಿದ್ದಾರೆ. ಹರೇ ಕೃಷ್ಣ. ಓಕೆ ಧನ್ಯವಾದಗಳು. ಓಕೆ ಮಾತಾಜಿ, ಇದೊಂದು ಅವರು ಓದ್ಲಿ, ಈ ಪೇಜ್ ಒಂದು ಆಯ್ತು. ಓದ್ಲಿ. ಧನ್ಯವಾದ. ಓದಿ ಮಾತಾಜಿ, ಹರಿಣಿ ಕಕ್ಕೇರಿ ಓದಿ ಮಾತಾಜಿ. ನಾನೇ ಓದ್ಲಾ? ಓಕೆ. ಹೌದೌದು, ನೀವೇ. ಮನವರಿಕೆ ಮಾಡಿಕೊಟ್ಟರು. ಪ್ರಭುಪಾದರು ವೃಂದಾವನ ಬಿಟ್ಟು ಹೊರಟಾಗ ಭಕ್ತರು ನಾನು ಸಹ ಅವರೊಂದಿಗೆ ಭಾರತದಾದ್ಯಂತ ಪರಿಕ್ರಮದಲ್ಲಿ ಸೇರಿಕೊಳ್ಳಬೇಕೆಂದು ಪ್ರಭುಪಾದರು ತಾವೇ ಸ್ವತಃ ನನ್ನನ್ನು ಬರಲು ಆಹ್ವಾನಿಸಿದ್ದಾರೆಂದು ಹೇಳಿದರು. ಪ್ರಭುಪಾದರ ಅನುಗ್ರಹ ನನ್ನಲ್ಲಿ ಧನ್ಯತಾ ಭಾವ ಮೂಡಿಸಿತು. ಆದರೆ ಅದೇ ವೇಳೆಗೆ ನಾನು ವೃಂದಾವನದಲ್ಲಿ ಮೋಹಿತನಾಗಿದ್ದೆ. ಆದ್ದರಿಂದ ನಾನು ಅವರಿಗೆ ಹೇಳಿದೆ, ನಾನು ಇಲ್ಲೇ ಉಳಿಯುತ್ತೇನೆ. ಪ್ರಭುಪಾದರು ಮತ್ತೇನಾದರೂ ಇಲ್ಲಿಗೆ ಬಂದರೆ ನಾನು ಅವರಿಗೆ ಇಲ್ಲಿ ಸೇವೆ ಸಲ್ಲಿಸುತ್ತೇನೆ. ಆದರೆ ವೃಂದಾವನವನ್ನು ಬಿಡಲು ನನಗೆ ಮನಸ್ಸಿಲ್ಲ. ಇದಾದ ಕೊಂಚ ಕಾಲಕ್ಕೆ ನನ್ನ ವೀಸಾ ಅವಧಿ ಮುಗಿಯಿತು. ನಾನು ಭಾರತವನ್ನು ಬಿಟ್ಟು ಹೋಗಲೇಬೇಕಾಯಿತು. ನಾನು ಹೊರಡುವ ಮೊದಲು ವೃಂದಾವನದ ಜನ, ಅದರಲ್ಲೂ ಮುಖ್ಯವಾಗಿ ಬಾಬಾಜಿಗಳು ನನಗೆ ಹೇಳಿದರು, ಭಕ್ತಿ ವೇದಾಂತ ಸ್ವಾಮಿಯವರು ಪಶ್ಚಿಮ ದೇಶಗಳಲ್ಲಿ ನವ ವೃಂದಾವನಗಳನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ನೀನು ಈ ವೃಂದಾವನವನ್ನು ಬಿಟ್ಟರೂ ನವ ವೃಂದಾವನಕ್ಕೆ ಹೋಗುತ್ತೀಯೇ. ಆದ್ದರಿಂದ ಏನೇ ಆಗಲಿ ವೃಂದಾವನವನ್ನು ಬಿಡಬೇಡ. ಈ ವೃಂದಾವನದ ಮತ್ತು ನವ ವೃಂದಾವನ ಎರಡೂ ಸಹ ಒಂದೇ. ಏಕೆಂದರೆ ಭಕ್ತಿ ವೇದಾಂತ ಸ್ವಾಮಿಯವರು ಪಶ್ಚಿಮ ದೇಶಗಳಿಗೆ ವೃಂದಾವನವನ್ನೇ ಸೃಷ್ಟಿಸಿದ್ದಾರೆ. ಇದನ್ನು ಅವರು ತುಂಬಾ ಹೆಮ್ಮೆಯಿಂದ ಹೇಳಿದರು. ಆದ್ದರಿಂದ ನಾನು ನವ ವೃಂದಾವನಕ್ಕೆ ಹೊರಟೆ. ವೃಂದಾವನದ ಧಾಮದಲ್ಲಿ ವಾಸಿಸುವಾಗ ಅನುಸರಿಸಬೇಕಾದ ಸದಾಚಾರಗಳ ಬಗೆಗೆ ಪ್ರಭುಪಾದರು ಹರೇ ತಮ್ಮ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ರೂಪಶಂಕರ್ ಮಾತಾಜಿ. ಮಾತಾಜಿ ಪೇಜ್ ನಂಬರ್ 32 ಅಲ್ಲ? ಹೌದು. ರಾಧಾರಾಣಿ. ಓಕೆ. ಹರೇ ಕೃಷ್ಣ ಎಲ್ಲರಿಗೂ. ಇಲ್ಲಿ ಪ್ರಭುಪಾದರು ಶಿಷ್ಯರು ರಾಧಾರಾಣಿಯ ಜನ್ಮಸ್ಥಳವಾದ ವರ್ಷಾಣದಲ್ಲಿ ಪಲ್ಲಕ್ಕಿಯಲ್ಲಿ ಅವರು ಶಿಷ್ಯರವರನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ದೇವಾಲಯದ ಮಟ್ಟಲುಗಳ ಮೇಲೆ ಹೊತ್ತ ಇದ್ದರು. ಆಗ ಪ್ರಭುಪಾದರ ದೂರದಲ್ಲಿ ಆ ಬೆಟ್ಟದ ಕಡೆಯವರಿಗೆ ಇದಾಯ್ತು, ನೋಡಿದ್ರು. ಅಲ್ಲಿ ಏನೇನು ನೋಡಿದ್ರು ಅವರು, ಅವರಲ್ಲಿ ಎಲ್ಲ ಆ ಪ್ಲೇಸ್ ಅನ್ನು, ಅಂದ್ರೆ ಶಿಷ್ಯರಿಗೆ ಕೃಷ್ಣನ ಆ ಬೆಟ್ಟನಿಂದ ಇಳಿದು ಬಂದದ್ದು ಮತ್ತು ರಾಧಾರಾಣಿ ಸಹ ಆ ಬೆಟ್ಟದಿಂದ ಇಳಿದು ಬಂದ ಸ್ಥಳ. ಅದರಿಂದ ರಾಧಾ ಮತ್ತು ಕೃಷ್ಣ ಭೇಟಿ ಮಾಡುವ ಸ್ಥಳವನ್ನು ಅವರು ತೋರಿಸ್ತಾರೆ ಪ್ರಭುಪಾದರು ಅವರಿಗೆ, ಶಿಷ್ಯರಿಗೆ. ಅದರಿಂದ ಅದು ವಿಶೇಷ ಸ್ಥಳ, ಯಾಕೆಂದರೆ ರಾಧೆ ಮತ್ತು ಕೃಷ್ಣನ ಮಿಲನ ಸ್ಥಳ. ಸೊ ಇಲ್ಲಿ ಪ್ರತಿಯೊಂದು ಪುಣ್ಯಕ್ಷೇತ್ರದಲ್ಲಿ ಸಹ ಪ್ರಭುಪಾದರು ಕೀರ್ತನೆ ಮಾಡ್ತಿದ್ದರು. ಆ ಸ್ಥಳಕ್ಕೆ ಸಂಬಂಧಿಸಿದ ಕೃಷ್ಣನ ಲೀಲೆಗಳನ್ನು ಅವರು ವರ್ಣಿಸುತ್ತಿದ್ದರು. ಸೊ ಇಲ್ಲಿ ದೀನಾ ದಯಾದಿ ಅವರು ಅವರ ಪ್ರಭುಪಾದರ ಶಿಷ್ಯರಿದ್ದಾರೆ. ಅವರು ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ
ಪುಣ್ಯಕ್ಷೇತ್ರದಲ್ಲಿ ಭಾರತೀಯರು ಪ್ರಭುಪಾದರನ್ನು ಹಣಕ್ಕಾಗಿ ಪೀಡಿಸ್ತಿದ್ದರು. ಅಂದ್ರೆ ಅಲ್ಲಿ ತುಂಬಾ ಭಾರತೀಯರು ಎಲ್ಲ ಬಡವರಿದ್ರು. ಅವರು ಅಲ್ಲಿ ಹಣಕ್ಕಾಗಿ ಪೀಡಿಸ್ತಿದ್ರು, ಭಿಕ್ಷೆ ಬೇಡ್ತಿದ್ರು. ಆಗ ಅವರು ಶಿಷ್ಯರು ಅಮೆರಿಕ ಅಂದ್ರೆ ಅವರ ಪ್ರಭುಪಾದರ ಶಿಷ್ಯರನ್ನು ನೋಡಿದ್ರೆ ಅವರೆಲ್ಲ ಅಮೆರಿಕದವರಿದ್ರು. ಅವರಿಗೇನು ಎನಿಸಿದ್ರು, ಅವರಿಗೆ ತುಂಬಾ ಹಣ ಇದೆ ಅಂತ ಅವರ ಹತ್ರ. ಸೊ ಅವರು ಹಣಕ್ಕಾಗಿ ಅವರನ್ನು ತುಂಬಾ ಕಾಡುತ್ತಿದ್ದರು, ಅವರೆಲ್ಲ ಶಿಷ್ಯರಿಗೆ, ಪ್ರಭುಪಾದರಿಗೆ. ಸೊ ಪ್ರಭುಪಾದರು ಅವರಿಗೆ ಏನಾದರೂ ಕೊಡುತ್ತಿದ್ರು. ಅದು ಒಬ್ಬನಿಗೆ ಭಿಕ್ಷೆ ಬೇಡುವ ಕೊಡುವಷ್ಟರಲ್ಲಿ 10 ಜನ ಅವರು ಪುನಃ ಅವರನ್ನು ಗೇರಾಯಿಸ್ತಿದ್ದರು. ಸೊ ಅವರಿಗೆ ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಸೊ ಕೆಲವು ದೇವಾಲಯದ ಒಳಗೆ ಸಹ ಹೋಗಲು ಅವರು ತಡೆದರು. ಮತ್ತೆ ಪ್ರಭುಪಾದರು ತಮ್ಮ ಶಿಷ್ಯರನ್ನು ಯಮುನಾ ನದಿಯ ಬದಿಯಲ್ಲಿ ತಮ್ಮ ಶಿಷ್ಯರು ಯಮುನಾ ನದಿಯ ಬದಿಯಲ್ಲಿ ಅವರು ಪ್ರಭುಪಾದರನ್ನು ಕೃಷ್ಣ, ಅದು ಸ್ಥಳ ಯಾವುದು, ಕೃಷ್ಣನು ತನ್ನ ತಾಯಿಗೆ ತನ್ನ ಬಾಯಲ್ಲಿ ಸಕಲ ಬ್ರಹ್ಮಾಂಡಗಳನ್ನು ತೋರಿದ ಸ್ಥಳದಲ್ಲಿ ಕರೆದೊಯ್ದರು ಪ್ರಭುಪಾದರು ಎಲ್ಲ ಶಿಷ್ಯರೊಟ್ಟಿಗೆ. ಸೊ ಯಮುನಾ ನದಿಯ ನೀರು ತುಂಬಾ ತಣ್ಣಗಿದ್ದರಿಂದ ಅವರು ಸ್ನಾನ ಮಾಡಲಿಲ್ಲ. ಕೆಲವು ಹನಿಗಳನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿದರು. ಹೆಂಗಸರಿಗೆ ಭಾರತೀಯ ಹೆಂಗಸರು ಸ್ನಾನ ಮಾಡುತ್ತಿದ್ದ ಸ್ಥಳದಲ್ಲಿ ಈಜಲು ಹೇಳಿದರು ಮತ್ತು ಗಂಡಸರ ನದಿಯಲ್ಲಿ ಈಜತೊಡಗಿದರು. ಸೊ ಮೊಳಕಾಲಿನವರಿಗೆ ಅವರು ನೀರಿನಲ್ಲಿ ನಡೆಯತೊಡಗಿದರು. ಮತ್ತು ಬಳಿಕ ಮೊಳಕಾಲಿನವರಿಗೆ ಅವರ ಮನೆ ಯಮುನೆಯಲ್ಲಿ ನೀರಿನಲ್ಲಿ ಮುಳುಗು ಹಾಕಿ ಮೀಯತೊಡಗಿದಂತೆ ಮತ್ತೆ ಶಿಷ್ಯರ ಮೇಲೆ ಅವರು ನೀರೆರೆಸತೊಡಗಿದ್ದಾರೆ. ಆಗ ಶಿಷ್ಯರಿಗೆ ತುಂಬಾ ಆನಂದವಾಯಿತು. ಇಲ್ಲಿ ಮಿಸ್ಟರ್ ಸರ ಅವರ ಮನೆ ತಮ್ಮ ಕೋಟಡಿಯಲ್ಲಿ ಅಂದ್ರೆ ಅವರ ಮನೆಯಲ್ಲಿ ಅವರು ಪ್ರಭುಪಾದ ಆ ದಿವಸ ಉಳಿತಾರೆ ಅಂತ ಹೇಳಿದ್ರು. ಅವರ ತಮ್ಮ ಹಳೆಯದ ಮಿತ್ರರಾದ ಹಿತ್ಯರಾಜ್ ಶರ್ಮಾ ಅವರು ಭಕ್ತರನ್ನು ವೃಂದಾವನದ ಪ್ರಸಿದ್ಧ ದೇವಾಲಯದಲ್ಲಿ ಕರೆದುಕೊಂಡು ಹೋದರು. ಅಲ್ಲಿ ಕರೆದುಕೊಳ್ಳಲಿಕ್ಕೆ ಶ್ರೀಲ ಪ್ರಭುದ ಅವರಿಗೆ ಹೇಳಿದರು. ಆದರೆ ರಾಧಾ ದಾಮೋದರ ದೇವಾಲಯಕ್ಕೆ ತಮ್ಮ ಶಿಷ್ಯರು ತಾವು ಹೋಗಲು ಅವರು ಮರೆಯಲಿಲ್ಲ. ಸೊ 1965 ಅಲ್ಲಿ ಅಮೆರಿಕಕ್ಕೆ ಹೋಗುವ ಮೊದಲು ಅವರು ದೇವಾಲಯದಲ್ಲಿ ಹಲವು ವರ್ಷಗಳ ಕಾಲ ಅಲ್ಲಿಯೇ ನೆಲೆಸಿದ್ರಂತೆ ಯಾರು, ಪ್ರಭುಪಾದರು. ಅವರು ಆ ಸ್ಥಳದಲ್ಲಿ ಅವರು ಶ್ರೀಮದ್ ಭಾಗವತ, ಬ್ಯಾಕ್ ಟು ಗಾಡ್ ಹೆಡ್ ಎಂಬ ಇದನ್ನು ಹೊರತಂದಿದ್ರು ಯಾರು, ಪ್ರಭುಪಾದರು. ಸೊ ಅದಕ್ಕೆ ಆ ಪ್ಲೇಸ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ರಾಧಾ ದಾಮೋದರ ದೇವಾಲಯ ಇದ್ದಾಗ ಪ್ರಭುಪಾದರು ಒಂದು ಇಸ್ಕಾನ್ ದೇವಾಲಯವನ್ನು ನಿರ್ಮಿಸುವ ಅವರಿಗೆ ಯೋಜನೆ ಮಾಡಿದ್ರು. ಭಕ್ತರಿಗೆ ಹೇಳಿದ್ರು, ನಮಗೆ ಈ ದೇವಾಲಯದಲ್ಲಿ ಒಂದು ಇಸ್ಕಾನ್ನ ದೇವಾಲಯ ಮಾಡ್ಬೇಕಂತ. ಆಗ ರಾಧಾ ದಾಮೋದರ ದೇವಾಲಯದ ಇಸ್ಕಾನ್ ಅನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಅವರು ಅವಕಾಶ ನೀಡಬೇಕೆಂದು ಯಾರಿಗೆ ಹೇಳಿದ್ರು, ಅಲ್ಲಿ ಆ ದೇಗುಲದ ಆ ಟೆಂಪಲಿನ ಪೂಜಾರಿಗೆ ಸಲಹೆ ನೀಡಿದ್ರು. ಆಗ ಪ್ರಭುಪಾದ ಹೇಳಿದ್ರು, ನೀವೀಗ ನಮಗೆ ಅಲ್ಲಿ ಎಲೋ ಮಾಡಿದ್ದಾರೆ, ಅಂದ್ರೆ ಇಸ್ಕಾನ್ ಅವರಿಗೆ ಎಲೋ ಮಾಡಿದರೆ ನಾವು ನಿಮಗೆ ವಿಗ್ರಹಕ್ಕೆ ಒಂದು ಬೆಳ್ಳಿಯ ಸಿಂಹಾಸನ ಮಾಡ್ತೇವೆ, 50ರಿಂದ 100 ಜನಕ್ಕೆ ಪ್ರಸಾದ ಮಾಡ್ಬಹುದು, ಮತ್ತು ಎಲ್ಲ ನಮ್ಮದೇ ದೇವಾಲಯವನ್ನು ಪ್ರಾರ್ಥಿಸಬಹುದು, ಮತ್ತು ಅವಕಾಶ ಕೊಟ್ಟು ನಾವು ಇಲ್ಲಿ ಹಣ ಸಹ ಖರ್ಚು ಮಾಡಬಹುದು ಅಂತ ಆ ದೇವಾಲಯದಲ್ಲಿ. ಮತ್ತೆ ಯಾಕೆಂದ್ರೆ ಇದು ಇಂಪಾರ್ಟೆನ್ಸ್ ಅಲ್ಲ ಅಂದ್ರೆ, ಯಾಕಂದ್ರೆ ಅಲ್ಲಿ ಜೀವ ಗೋಸ್ವಾಮಿ ಮತ್ತು ರೂಪ ಗೋಸ್ವಾಮಿ ಮತ್ತು ಅವರಲ್ಲಿ ಕುಳಿತಿದ್ರಂತೆ. ಸೊ ಅದು ಸಾಹಿತ್ಯದಲ್ಲಿ ಇದೆ. ಸೊ ಪುಸ್ತಕಗಳಿದೆ ಮತ್ತು ಜಗದಿದ ಅಧ್ಯಯನ ಅಂತ ಪ್ರತಿಯೊಬ್ಬರಿಗೂ ನಮ್ಮಲ್ಲಿಗೆ ಭಾಗಿಗಳಾಗಿದೆ ಅಂತ ಇಲ್ಲಿ ಹೇಳ್ತಾರೆ ಅವರು, ಯಾರಿಗೆ ಅಂತ ಅಲ್ಲಿಯ ಟೆಂಪಲಿನ ಹೆಡ್ಗೆ. ಇದು ಯಮುನಾ ದೇವಿ ದಾಸಿ ಅವರು ಸಹ ಪ್ರಭುಪಾದರ ಶಿಷ್ಯರಾಗಿದ್ರು. ಅವ್ರು ಏನ್ ಹೇಳ್ತಾರೆ, ರಾಧಾ ದಾಮೋದರ ದೇವಾಲಯದಲ್ಲಿನ ತಮ್ಮ ಕೊಠಡಿಗಳು ಅಚ್ಚುಕಟ್ಟಾಗಿರಬೇಕು, ಪ್ರಭುಪಾದರಿಗೆಲ್ಲ ಕ್ಲೀನ್ ಇರ್ತಾರೆ. ಸೊ ಅಲ್ಲಿ ಅದು ಕ್ಲೀನ್ ಮಾಡ್ಬೇಕಂತ ಅಚ್ಚುಕಟ್ಟಾಗಿರ್ಬೇಕು ತಮ್ಮ ಇಂಗಿತ ಅವರು ಪರಮ ಪೂಜ್ಯರು ಮತ್ತೆ ಅವರು ಸೂಚಿಸ್ತಾ ಇರ್ತಿದ್ರು. ಅದು ಅಲ್ಲಿ ತಮ್ಮ ಕೊಠಡಿಗಳವರಿಗೆ ಅತ್ಯಂತ ಪ್ರಿಯವಾಗಿದೆ ಯಾರಿಗೆ, ಪ್ರಭುಪಾದರಿಗೆ. ಸೊ ಅವರು ಸರಫ್ ಭವನದ ಒಂದು ಕೋಟೆಯಡಿಯಲ್ಲಿ ಇಳಿದಿದ್ದರು. ಒಂದು ರಾತ್ರಿ ಅವರು ರಾಧಾ ದಾಮೋದರ ದೇವಾಲಯದ ಕೊಠಡಿಯಲ್ಲಿ ಇಡೀ ದಿನ ಕಳೆಯಲು ಒಪ್ಪಿಕೊಂಡ್ರು ಯಾರು, ಪ್ರಭುಪಾದರು. ಅದಕ್ಕಾಗಿ ಎಲ್ಲರೂ ಅದಕ್ಕಾಗಿ ನಿರೀಕ್ಷಿಸಿದ್ರು ಪ್ರಭುವದಲ್ಲಿ ನಿಲ್ತಾರೆ ಅಂತ. ಸೊ ರಾಧಾ ದಾಮೋದರ ದೇವಾಲಯ ತಮ್ಮೊಂದಿಗೆ ಆ ರಾತ್ರಿಯನ್ನು ಕಳೆಯಲು ಅವರ 3-4 ಮಂದಿಯನ್ನು ಸಹ ಅವರು ಸೆಲೆಕ್ಟ್ ಮಾಡಿದ್ರು, ಅಲ್ಲಿ ಯಾರ್ಯಾರು ಇರ್ತಾರೆ ಅವರೊಟ್ಟಿಗೆ ಅಂತ. ಸೊ ರಾಧಾ ದಾಮೋದರ ದೇವಾಲಯದಲ್ಲಿ ಸೇವಾ ಕುಂಜ ಸರಫ್ ಭವನಿಗೆ ಕೊಂಚ ಅಲ್ಲಿಯೇ ಸ್ವಲ್ಪ ದೂರದಲ್ಲಿತ್ತಲ್ಲಿ ಸೇವಾ ಕುಂಜ ಭವನ್ ದೂರದಲ್ಲಿ. ಒಂದು ಮುಂಜಾನೆ ನಸುಕಿನಲ್ಲಿ ಆಗ ವೃಂದಾವನದ ಬೀದಿಗಳ ಮೂಲಕ ಯಾರು, ಈ ದೀನದಯಾದ್ರಿ ಅವರು ಬೆಳಿಗ್ಗೆ ಎದ್ದು ಅಲ್ಲಿ ರಾಧಾದ ದೇವಾಲಯಕ್ಕೆ ಹೋಗಿ ಒಬ್ಬರೇ ಎಲ್ಲ ಹೊರಗೆ ಬಂದ್ರು. ಶೀಲಪ್ರಭುದ ಆಗ ಮಲಗುವ ಕೋಣೆಯಲ್ಲಿ ಆಗ ಬೆಳಕು ಅವರಿಗೆ ಕಾಣಿತು, ಯಾರಿಗೆ, ಇವರಿಗೆ ದೀನದಯಾದ್ರಿ ಅವರಿಗೆ. ಸೊ ಅದು ಕೆಂಪು ಕಲ್ಲಿನ ಜಾಲದ ಕಿಟಿಗಳು ಮತ್ತು ಅವುಗಳ ಬಾಗಿಲು ಮೂಲಕ ಕಾಣುತ್ತಿತ್ತು. ಅವರು ಏನ್ ಮಾಡ್ತಿದ್ರು, ಆಗ ಪ್ರಭುಪಾದ ಆಚೆ ಈಚೆ ಮಾಡಿ ಜಪ ಮಾಡ್ತಿದ್ರು.
ಆಗ ಅವ್ರಿಗೇನಾಯ್ತು, ಒಮ್ಮೆಲೆ ಆ ಪ್ರಭುಪಾದರು ಬಾಗಿಲನ್ನು ಓಪನ್ ಮಾಡಿದ್ರು. ಆಗ ಏನಾಯ್ತು, ಅವರಿಗೆ ಬೆಳಿಗ್ಗೆ ಸಲಾಖೆ ಹೊರಬಿದ್ದ ಅಂಗಳದ ಒಂದು ಮೂಲೆಯನ್ನು ತೆರೆದು ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ವಿದ್ಯುತ್ ದೀಪದ ಕೆಳಗೆ ನಿಂತಿದ್ದರು. ಅವರು ಯಾರನ್ನು ದೀನದಯಾದ್ರಿಯನ್ನು ಕಂಡು ತುಂಬಾ ಹೇಳಿದರು, ಯಾಕೆ ನೀವು ಇಲ್ಲಿ ಬಂದೆ ಇಷ್ಟು ರಾತ್ರಿಯಾಗಿ? ಅಂದ್ರೆ ಅಲ್ಲಿ ತುಂಬಾ ಡೇಂಜರ್ ಇದೆ, ಹಾಗೆ ಬರುವುದು ಸಹ ಅಪಾಯವಿದೆ, ಅನೇಕ ನಾಯಿಗಳಿರ್ತದೆ, ಡಕಾಯ ಆಗ್ತದೆ. ಸೊ ಈ ಪ್ರದೇಶದಲ್ಲಿ ಒಂದು ಲೋಟಕ್ಕೆ ಸಹ ಅಲ್ಲಿ ಕೊಲೆಗಳಾಗ್ತದೆ ಅಂತ ಅವರಿಗೆ ಇದು ಮಾಡಿದ್ರು ದೀನದಯಾದ್ರಿ. ಹೀಗೆ ಪ್ರಭುಪಾದರು ಅವರನ್ನು ಬೈದ್ರು ಸಹ ಅವರಿಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ಮತ್ತೆ ಅವ್ರು ಕೇಳಿ ಜಪ ಮಾಡುತ್ತಿರುವೆ ತಾನೆ ಎಂದು ಕೇಳಿದರು. ಅವರು ಮತ್ತೆ ಒಳ್ಳೆಯದು ಅಲ್ಲಿ ಹೇಳಿದರು, ರೂಪ ಗುಮಸ್ವಾಮಿಯರ ಸಮಾಧಿಯ ಬಳಿ ಹೋಗಿ ನೀನು ಅಲ್ಲಿ ಜಪ ಮಾಡಂತ ಅವರಿಗೆ ಹೇಳಿದ್ರು ಪ್ರಭುಪಾದರು. ಬಳಿಕ ಮತ್ತು ಸುಮಾರು 4 ಗಂಟೆ ವೇಳೆಗೆ ಇತರೆ ಯಾತ್ರಿಗಳು ಬೆಳಗಿನ ಆರತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬರತೊಡಗಿದರು ಮತ್ತು ಕೀರ್ತನೆ ಮಾಡುವ ಜಾಗಕ್ಕೆ ಪ್ರಭುಪಾದರು ಸಹ ಬಂದರು. ಆಗ ಅವರೇನು ಹೇಳಿದರು, ರಾಧಾ ದಾಮೋದರ ದೇವರ ಈ ಮೂಲೆಯು ಆಧ್ಯಾತ್ಮಿಕ ಜಗಚಕ್ರದ ಗುಂಬದಂತಿದೆ ಅಂತ ಹೇಳಿದರು. ಇದು ಕೇಂದ್ರ ಬಿಂದು, ಅಂದ್ರೆ ತಮ್ಮ ಕೋಟೆಗಳನ್ನು ಯಾವಾಗಲೂ ಅಚ್ಚುಕಟ್ಟಾಗಿರಬೇಕು ಮತ್ತು ಪ್ರತಿದಿನ ಶುಭ್ರಗೊಳಿಸಬೇಕೆಂದು ಅವರು ಬಯಸಿದೆ ಯಾರು ಪ್ರಭುಪಾದರು. ಈಗ ರಾಧಾನಾಥ್ ಯಾರು, ಅವರು ಸಹ ಪ್ರಭುಪಾದರ ಶಿಷ್ಯರಾಗಿದ್ದರು. ನಾನು ಶ್ರೀಲ ಪ್ರಭುಪಾದರು ಮುಂಬೈಯಲ್ಲಿ ಕೊಂಚ ವೇಳೆ ಮಾತ್ರ ಭೇಟಿಯಾಗಿದೆ, ಅಂದ್ರೆ ಸ್ವಲ್ಪ ಸಮಯದಲ್ಲಿ ಅವರು ಭೇಟಿಯಾಗಿದ್ದರು ಪ್ರಭುಪಾದರನ್ನು. ಅನಂತರ ಅವರು ವೃಂದಾವನ ವಾಸಿಸಲು ಒಬ್ಬಂಟಿಯಾಗಿ ಹೋದರು. ಅಲ್ಲಿನ ಸ್ಥಳೀಯ ಜನರೊಂದಿಗೆ ಅವರು ಸುಮಾರು 6 ತಿಂಗಳ ಕಾಲ ವಾಸಿಸಿದರು. ಕೃಷ್ಣ ಪ್ರಜ್ಞೆಯಲ್ಲಿ ತೀವ್ರ ಆಸಕ್ತಿ ಪಡೆದದ್ದು ಅಲ್ಲಿ ಯಾರು, ರಾಧಾನಾಥರು. ಸೊ ಅವರು ರಾಧಾನಾಥರು ನದಿಯ ದಡದಲ್ಲಿ ಎಲ್ಲಾ ಬಾಬಾಜಿಗಳೊಂದಿಗೆ ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು. ಪ್ರಭುಪಾದರಿಗೆ ಅವರಿಗೆ ಪ್ರಥಮ ಸಂಪರ್ಕದಲ್ಲಿಯೇ ಅವರು ಬೀಜಾಂಕುರವಾಯಿತು ಎಂದು ಅವರಿಗೆ ಅನಿಸ್ತಂತೆ, ಯಾರಿಗೆ, ರಾಧಾನಾಥಿಗೆ. ಸೊ ಒಂದು ದಿನ ಕೀರ್ತನೆ ಮಾಡುತ್ತಿದ್ದಾಗ ಅಮೆರಿಕನ್ ಭಕ್ತರು ತುಂಬಿದ ಬಸ್ ಒಂದನ್ನು ವೃಂದಾವನಕ್ಕೆ ಬಂದಕ್ಕೆ ನಿಂತಿದ್ದಾರೆ. ಆಗ ಅಲ್ಲಿ ಅವರೆಲ್ಲಿಗೆ ಬಂದರು ಅವರು ಇಲ್ಲಿಗೆ ಬಂದೆಂದು ಅವರು ರಾಧಾನಾಥರು ಯೋಚಿಸಿದರು. ನಾನು ಅವರನ್ನು ಕೇಳಿದ ಮೊದಲ ಪ್ರಶ್ನೆ ಅಂದ್ರೆ ರಾಧಾನಾಥ್ ಅವರಿಗೆ ಪ್ರಭುಪಾದರಿಗೆ ಏನು ಪ್ರಶ್ನೆ ಕೇಳಿದರು, ಪ್ರಭುಪಾದರು ಬರುತ್ತಿದ್ದಾರೆ ಅಂದು ಅವರು ಕೇಳಿದರು, ಅವರಿಗೆ ಇಲ್ಲಿ ಬರ್ತಾರೆ ಅಂತ. ಆಗ ಹೌದು, ಪ್ರಭುಪಾದ ಇಲ್ಲಿ ಬಂದಿದ್ದಾರೆ, ನಾಳೆ ಅವರಲ್ಲಿ ಮಾತನಾಡಲಿದ್ದಾರೆ ಅಂತ ಹೇಳಿದರು. ಆಗ ರಾಧಾನಾಥರು ಆಗಾಗಲೇ ವೃಂದಾವನ ಅನೇಕ ಗುರುಗಳಿಂದ ಆಕರ್ಷಣಾಗಿದ್ದರು. ಅವರಲ್ಲಿ ಪ್ರಭುಪಾದರ ದೈವ ಸೋದರರಿದ್ದರು, ಅಂದ್ರೆ ಡಿಸೈಪಲ್. ಅವರು ಬೇರೆ ಸಂಪ್ರದಾಯಗಳ ಭಕ್ತರು ಸಹ ಇದ್ರು. ಆದರೆ ಒಂದು ಬೆಳಗ್ಗೆ ಅವರು ಭಾಗವತ ಪ್ರಚನೆಗೆ ಬಂದು ಪ್ರಭುಪಾದರು ಜಯರಾಧ ಮಾಧವ ಕೀರ್ತನೆ ಮಾಡುವುದನ್ನು ಕೇಳಿದಾಗ, ಯಾರು, ರಾಧಾನಾಥರು ಕೇಳಿದಾಗ ಅವರಿಗೆ ಅವರು ಭಾರತದಲ್ಲಿ ಭೇಟಿಯಾಗಿದ್ದ ಎಲ್ಲಾ ಮಹಾಪುರುಷರು ಅವರಿಗೆ ಗಣ್ಯರಾದರು. ಪ್ರಭುಪಾದರು ಅಷ್ಟೊಂದು ಗಾಂಭೀರ್ಯ ಮತ್ತು ಘನತೆಯಿಂದ ಕೂಡಿದ್ದರು. ಮತ್ತು ಅವರ ಭಕ್ತಿಯ ಗುಣ ಅಷ್ಟೊಂದು ತೀವ್ರವಾಗಿತ್ತೆಂದರೆ ಅದನ್ನು ನಂಬುವುದೇ ಕಷ್ಟವಾಯ್ತದೆ, ಯಾರಿಗೆ, ರಾಧಾನಾಥಿಗೆ. ಸೊ ಅವರು ಆಗಿಂದಾಗೆ ನನ್ನ ದೃಷ್ಟಿ ಹಾಯಿಸಿ ಒಂದು ರೀತಿ ತಲೆ ತೂಗುತ್ತಿದ್ದರು. ಬಹುಶಃ ಮುಂಬೈಯಲ್ಲಿ ನಾನು ಅವರನ್ನು ಯಾರು ರಾಧಾನಾಥರನ್ನು ಭೇಟಿಯ ಮಾಡಿದವರಿಗೆ ನೆನಪಾಗಿರಬಹುದೆಂದು ಇವರಿಗೆ ಅರ್ಥ ಇದೆ, ಯಾರಿಗೆ, ರಾಧಾನಾಥಿಗೆ. ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಸ್ಕ್ರೀನ್. ಅನಂತರ ಅವರು ತಮ್ಮ ಪ್ರವಚನ ಪ್ರಾರಂಭಿಸಿದರು. ಪ್ರಭುಪಾದ ಪ್ರವಚನ ಪ್ರಾರಂಭಿಸಿದರು. ಅವರು ವೃಂದಾವನ ಸೊಗಸಾಗಿ ತುಂಬಾ ಚೆನ್ನಾಗಿ ವೈಭೀಕರಿಸಿದರು. ವೃಂದಾವನ ಎಷ್ಟು ಅದ್ಭುತವಾಗಿದೆ ಮತ್ತು ಅದು ವಾತಾವರಣ ಎಷ್ಟು ಆಧ್ಯಾತ್ಮಿಕವಾಗಿದೆ ಎಂದು ಬಗ್ಗೆ ಅವರು ಹೇಳುತ್ತಿದ್ದರು. ಆ ವಾತಾವರಣದ ಪ್ರಯೋಜನ ಪಡೆಯಲು ಭಕ್ತರು ಎಷ್ಟು ಜಾಗರೂಕರಾಗಿರಬೇಕೆಂದು ಎಂಬ ಬಗೆಗೆ ಸಹ ಅವರು ಪ್ರಭುಪಾದರಲ್ಲಿ ಅಲ್ಲಿ ಹೇಳ್ತಿದ್ದರು ಸ್ಪೀಚ್ ಕೊಡುವಾಗ. ಸೊ ಆ ದಿನದಿಂದ ಅವರಿಗೆ ಮತ್ತೆ ರಾಧಾನಾಥ್ ಹೇಳಿಸಿ, ನನ್ನ ಗುರು ಮಹಾರಾಜ್ ಇವರು ಯಾರು, ಪ್ರಭುಪಾದರ್ ಅಂತ ಅವರು ಯೋಚಿಸತೊಡಗಿದರು. ಸೊ ಅವರು ಮಾತನಾಡಿದ ರೀತಿ ಅದಕ್ಕಾಗಿ ಕಾರಣ ಆಗಿತ್ತು. ಸೊ ಅವರ ಉಪನ್ಯಾಸವು ಎಷ್ಟು ಕರಾರು ವಾಕಾಗಿತ್ತಂದ್ರೆ ಹೇಗೆ ಎಲ್ಲವನ್ನು ಒಳಗಂದ್ರೆ ಅದರಲ್ಲಿ ಎಷ್ಟು ಎಲ್ಲ ಒಳಗೆ ನನಗೆ ಏನು ಅವ್ರಿಗೆ ಹೇಳುವ ಎಲ್ಲ ಅದರಲ್ಲಿ ಇತ್ತು. ಸೊ ಅವರೆಲ್ಲ ಗುರುಗಳಿಂದ ಕೇಳಿದ ಎಲ್ಲ ತತ್ವ ವಿಚಾರಗಳನ್ನು ಮೇಳೈಸಿಕೊಂಡಿತ್ತು. ಹಾಗೆ ಪ್ರಭುಪಾದರ ನಿದರ್ಶನವು ಪರಿಶುದ್ಧವಾದದೆಂದು ಅವರ ಶಿಷ್ಯರು ವಾಸ್ತವವಾಗಿ ಪಾಪವರಿದ ಜೀವನವನ್ನು ತ್ಯಜಿಸುತ್ತಿದ್ದಾರೆಂದು ಅವರು ಯಾರು, ರಾಧಾನಾಥರು ಕಂಡುಕೊಂಡರು. ಸೊ ರಾಧಾನಾಥರು ಯಮುನಾ ನದಿ ದಂಡೆಯಲ್ಲೇ ಇನ್ನೂ ವಾಸಿಸುತ್ತಿದ್ದೇನಾದರೂ ಪ್ರತಿದಿನ ಅವರ ದರ್ಶನಕ್ಕೆ ಹೋಗುತ್ತಿದ್ದರಂತೆ ಯಾರು, ರಾಧಾನಾಥರು. ಸೊ ಬೃಂದಾವನದ ಎಲ್ಲಾ ಜನರು ಪ್ರಭುಪಾದ ಮಹಿಳೆಗಳನ್ನು ಕೊಂಡಾಡ್ತಿದ್ದಂತೆ ಅಲ್ಲಿ ಆಗ. ಸೊ ಅವರು ಪ್ರಭುಪಾದ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿದ್ದರು. ಏಕೆಂದರೆ ವೃಂದಾವನದ ಜನಕ್ಕೆ ವೃಂದಾವನದ ಬಗ್ಗೆ ಅಷ್ಟು ಪ್ರೀತಿ ಇತ್ತಂತೆ, ವ್ಯಾಮೋಹ ಇತ್ತು.
ಅವರು ಕೃಷ್ಣನನ್ನು ಪ್ರೀತಿಸಿದಷ್ಟು ಎಷ್ಟು ಕೃಷ್ಣನ ಪ್ರೀತಿ ಅಷ್ಟೇ ವೃಂದಾವನವನ್ನು ಸಹ ಪ್ರೀತಿಸ್ತಿದ್ದಾರೆ ಅಲ್ಲಿ ಎಲ್ಲ ಶಿಷ್ಯರು. ಏಕೆಂದರೆ ವೃಂದಾವನ ಕೃಷ್ಣನ ವಾಸಸ್ಥಳವಾಗಿತ್ತು. ಅದು ಅವರ ಮನಸ್ಥಿತಿಯಾಗಿತ್ತು. ಅಲ್ಲಿ ಇದ್ದ ಎಲ್ಲರ ಮನಸ್ಥಿತಿ ಅದು. ಅಂದ್ರೆ ಕೃಷ್ಣನ ವಾಸಸ್ಥಳ ಆದ್ರಿಂದ ಅವರೆಲ್ಲರೂ ವೃಂದಾವನ ತುಂಬಾ ಪ್ರೀತಿಸ್ತಿದ್ದರು. ಅವರು ವೃಂದಾವನದ ಪ್ರದೇಶವನ್ನು ಆರಾಧಿಸುತ್ತಿದ್ದರು. ಅವರು ಪ್ರಭುಪಾದರನ್ನು ಸಹ ತುಂಬಾ ಮೆಚ್ಚುತ್ತಿದ್ದರು. ಬಹಳಷ್ಟು ಜನ ಅವರನ್ನು ಸ್ವಾಮಿ ಭಕ್ತಿ ವೇದಾಂತ ಸ್ವಾಮಿ ಎಂದು ಕರೀತಿದ್ರು. ಭಕ್ತಿ ವೇದಾಂತಿ ಶ್ರೀ ಸ್ವಾಮಿ ಭಕ್ತಿ ವೇದಾಂತಿ ಅಂತ ಕರೀತಿದ್ರು. ಅವರು ಹೇಳ್ತಿದ್ರು ಪ್ರಭುಪಾದರು ಸರ್ವಶ್ರೇಷ್ಠ ಸಂತರು, ಏಕೆಂದ್ರೆ ಅವರು ಜಗತ್ತಿನ ಅದ್ಯಾಂತ ವೃಂದಾವನ ಕೊಂಡೊಯ್ತಾ ಇದ್ದಾರೆ. ಅಂದ್ರೆ ಎಲ್ಲ ಕಡೆಗೆ ವೃಂದಾವನ ಕೊಂಡೊಯ್ತಾರೆ ಅಂತ ಅಲ್ಲಿ ಜನರು ಹೇಳಿದ್ರು, ಎಲ್ಲ ಶಿಷ್ಯರು. ಅವರು ವೃಂದಾವನ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ. ಪ್ರಭುಪಾದರು ವೃಂದಾವನ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ. ಸೊ ಬಳಿಕ ಒಂದು ದಿನ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ರಮಣ ರೀತಿಯಲ್ಲಿ ಒಂದು ಆಶ್ರಮಕ್ಕೆ ಹೋದರಂತೆ. ಅಲ್ಲಿ ಆಗ ರಾಧಾನಾಥ ಅವರು ತಡವಾಗಿ ತಲುಪಿದರಲ್ಲಿ. ಸೊ ಪ್ರಭುಪಾದ ಇನ್ನೇನು ಹೊರಡುವ ಅಷ್ಟರಲ್ಲಿಯೇ ಅವರು ತಮ್ಮ ಟ್ಯಾಕ್ಸಿ ತೆಗೆದುಕೊಳ್ಳಲು ಸುಮಾರು 20 ಗಜ ಅಷ್ಟು ದೂರ ಇತ್ತು ಮಾತ್ರ ಇತ್ತಂತೆ. ಅಷ್ಟು ಅವ್ರು ಹೊರಡುವಷ್ಟು ಯಾರು ರಾಧಾನಾಥರು. ಸೊ ಅನೇಕ ಬ್ರಜವಾಸಿಗಳು ದಾರಿಯಲ್ಲಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಿದ್ದರು. ಸೊ ರಾಧಾನಾಥ ಅತ್ಯಂತ ಅಮುಖ್ಯನೆಂದು ಜನರ ಗುಂಪಿನಲ್ಲಿ ಒಬ್ಬನೆಂದು ಅವರಿಗೆ ಅನಿಸಿದಂತೆ. ಸೊ ಪ್ರಭುಪಾದರು ಅವರ ರಾಧಾನಾಥರ ಪಕ್ಕದಲ್ಲಿ ಹಾದು ಹೋದಾಗ ಅವರು ಸಹ ರಾಧಾನಾಥರು ಸಹ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿದಂತೆ. ಆದರೆ ಅವರು ಮೇಲೇಳುವಾಗ ಅವರ ಹೀಗೆ ತಲೆ ಎತ್ತಿದಾಗೆ ಪ್ರಭುಪಾದರ ಪಾದಗಳು ಅವರ ಎದುರಿನಲ್ಲಿ ಸ್ಥಿರವಾಗಿದ್ದನ್ನು ಅವರು ಕಂಡ್ರಂತೆ ಯಾರು ರಾಧಾನಾಥರು. ಹಾಗೆ ಅವರಿಗೆ ಅನಿಸಿದ್ರು. ಆಗ ಅವರಿಗೆ ತುಂಬಾ ಖುಷಿ. ಅವ್ರು ಏನ್ ಹೇಳ್ತಾರೆ, ಓ ದೇವರೇ, ಪ್ರಭುಪಾದ ಇಲ್ಲೇ ನಿಂತಿದ್ದಾರೆ. ಸೊ ಆಗ ಅವರು ಎದ್ದು ನಿಂತರಂತೆ ಯಾರು ರಾಧಾನಾಥರು. ಸೊ ನಿಧಾನವಾಗಿ ಕಣ್ಣೆತ್ತಿ ಅವರನ್ನು ನೋಡಿದ ಪ್ರಭು ಅದು ನಿಂತಲ್ಲೇ ನಿಂತು ಅವರು ನೋಡ್ತಿದ್ದಾರಂತೆ ಯಾರನ್ನು, ರಾಧಾನಾಥರನ್ನು. ಸೊ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೆಲವು ಕ್ಷಣ ನೋಡಿ ಹೇಳಿದರು, ನೀನು ಎಷ್ಟು ಕಾಲದಿಂದ ವೃಂದಾವನದಲ್ಲಿದ್ದೀಯ ಅಂತ ಹೇಳಿದರು. ಅವ್ರಿಗೆ ಹೇಳಿದ್ರು, ನೀನು ಎಷ್ಟು ವರ್ಷದಿಂದ ಇಲ್ಲಿದ್ದೀಯ ಅಂತ ಪ್ರಭುಪಾದರು ಅವರಿಗೆ ಹೇಳಿದರು. ಆಗ ಅವ್ರೇನು ಹೇಳಿದ್ರು, ಸುಮಾರು 6 ತಿಂಗಳಿಂದ ಶ್ರೀಲ ಪ್ರಭುಪಾದರೆ ಅಂತ ಹೇಳಿದ್ರು. ಸೊ ಅವರು ಮತ್ತೆ ಪುನಃ ಅವರ ಹತ್ರ ನೋಡುತ್ತಾ ರಾಧಾನಾಥ ಹತ್ರ ನೋಡುತ್ತಾ ಅವ್ರು ತುಂಬಾ ಗಂಭೀರವಾಗಿದ್ದರು ಮತ್ತು ತುಂಬಾ ಅನುಕಂಪದಿಂದ ಅವರನ್ನು ದಿಟ್ಟಿಸ್ತಿದ್ರಂತೆ. ತಲೆ ತೂಗೋದು ಅವರು ಕೇಳಿದ್ರು, ಈ ಸ್ಥಳ ನಿನಗೆ ಇಷ್ಟವಾಗಿದೆಯಾ? ಆಗ ಅವ್ರು ಏನ್ ಹೇಳಿದ್ರು ರಾಧಾನಾಥ, ಈವರೆಗೆ ನಾನು ವಾಸಿದ ಅದ್ಭುತ, ಇದು ಇಷ್ಟತನ ಎಲ್ಲಿದೆ, ಇದು ತುಂಬಾ ಅದ್ಭುತ ಸ್ಥಳ ಎಂದು ರಾಧಾನಾಥರು ಪ್ರಭುಪಾದರಿಗೆ ರಿಪ್ಲೈ ಮಾಡಿದ್ರು. ನಂತರ ಹಠಾತ್ತನೆ ಅವರ ಗಂಭೀರ ಮುಖಭಾವ ಅತ್ಯಂತ ಚೆಲುವಾದ ಮುಗುಳ್ನಗೆಯಾಗಿ ಅರಳಿದಂತೆ. ಆಗ ಅವರ ಕಣ್ಣುಗಳು ಕಾಂತಿಯುಕ್ತವಾಗಿ ಬೆಳಗಿದವು. ಅವರು 5-10 ಕ್ಷಣ ಪ್ರಭುಪಾದವರನ್ನೇ ನೋಡಿದಂತೆ ರಾಧಾನಾಥನ. ಅದು ಸುದೀರ್ಘ ಕಾಲದಂತೆ ಅವರಿಗೆ ತೋರಿತು, ಯಾರಿಗೆ, ರಾಧಾನಾಥರಿಗೆ. ಸೊ ಅವರಿಗೆ ತೋರುತ್ತಿದ್ದ ಅನುಗ್ರಹವನ್ನು ನಂಬಲು ಅವರಿಗೆ ಸಾಧ್ಯವಾಗದಾಯ್ತು, ಯಾರಿಗೆ, ರಾಧಾನಾಥರಿಗೆ ಸಾಧ್ಯವಾಗತ್ತೆ ಅವರ ಅನುಕಂಪ. ಸೊ ಬಳಿಕ ಅವರು ಇಷ್ಟು ಮಾತ್ರ ಹೇಳಿದರು, ತುಂಬಾ ಒಳ್ಳೆಯದು, ವೃಂದಾವನ ಅದ್ಭುತ ಸ್ಥಳ. ಬಳಿಕ ಅವರು ಅವರಿಗೆ ಏನ್ ಹೇಳಿದ್ರು, ರಾಧಾನಾಥಗೆ ಇದು ವೃಂದಾವನ ತುಂಬಾ ಒಳ್ಳೆಯ ಸ್ಥಳ ಅಂತ. ಮತ್ತೆ ಅವ್ರು ಹೋದ್ರು. ಈ ಮಾತು ಅವರಿಗೆ ತುಂಬಾ ವಿಶೇಷವಾಯ್ತು. ಇದು ಪ್ರಭುವಾದ ಇದು ಹೇಳಿದ್ದಲ್ಲ, ಅವರಿಗೆ ತುಂಬಾ ವಿಶೇಷವಾಯಿತು, ಯಾರಿಗೆ, ರಾಧಾನಾಥರಿಗೆ. ಏಕೆಂದ್ರೆ ಬಹಳಷ್ಟು ಭಕ್ತರು ವೃಂದಾವನದಲ್ಲಿ ಇರುವುದು ಮಾಯೆಯ ಕಾರಣದಿಂದ ಮತ್ತು ವೃಂದಾವನದಲ್ಲಿ ತಮ್ಮ ದಿನಚರಿಗೆ ಬಂದಿಯಾಗಿದೆ ಎಂದು ಅವ್ರಿಗೆ ಹೇಳುತ್ತಿದ್ರು. ಭಕ್ತರು ನನ್ನನ್ನು ಮತ್ತು ವೃಂದಾವನದ ವಾತಾವರಣ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವೆಂದು ಅವರಿಗೆ ರಾಧಾನಾಥ ತುಂಬಾ ಬೇಜಾರಾಗ್ತಿತ್ತು. ಸೊ ಆಗ ಪ್ರಭುಪಾದರ ಮಾತುಗಳು ಹರೇ ಕೃಷ್ಣನ ಆಂದೋಲನದ ಬಗೆಗೆ ಅವರಿಗಿದ್ದ ಆತಂಕಗಳೆಲ್ಲ ದೂರವಾಯಿತು. ಅದು ಅವರ ರಾಧಾನಾಥರ ಪಾಲಿಗೆ ಅತ್ಯಂತ ವಿಶೇಷವಾದ ಒಂದು ವೈಯಕ್ತಿಕ ಸಂಪರ್ಕವಾಗಿದೆ. ಸೊ ರಾಧಾನಾಥರ ಮೇಲೆ ಪ್ರಭಾವ ಬೀರಿದ್ದು ಪ್ರಭುಪಾದರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ಮೇಲೆ ತೋರಿದ ವೈಯಕ್ತಿಕ ಮತ್ತು ಅಲೌಕಿಕ ಕಾಳಜಿ, ಅದು ಅವರಿಗೆ ತುಂಬಾ ಇಷ್ಟ ಆಯ್ತಂತೆ, ಯಾರಿಗೆ, ರಾಧಾನಾಥರಿಗೆ. ಸೊ ಅಲ್ಲಿಂದ ಆಚೆಗೆ ಅವರು ರಾಧಾನಾಥರು ಅವರೆಲ್ಲ ಪ್ರವಚನ ಮತ್ತು ದರ್ಶನಗಳಿಗೂ ಹಾಜರಾದರು. ಎಲ್ಲೆಲ್ಲಿ ಪ್ರೀತಿ ಮಾಡ್ತಿದ್ರು ಪ್ರಭುವತ್ ಅಲ್ಲೆಲ್ಲಿ ಅವರು ಹೋಗ್ತಿದ್ರು, ಯಾರು, ರಾಧಾನಾಥರು. ಸೊ ಅವರ ಮನಸ್ಸಿನ ಎಲ್ಲ ಏನೇ ಸಂದೇಶ ಇತ್ತು, ಅವರಿಗೆ ಡೌಟ್ ಇದೆ, ಎಲ್ಲ ಕ್ಲಿಯರ್ ಆಯ್ತು. ಮತ್ತು ಕೃಷ್ಣ ಪ್ರಜ್ಞೆಯನ್ನು ಎಲ್ಲರ ಸ್ತರಗಳಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಪ್ರಭುಪಾದರು ವೃಂದಾವನ ಬಿಟ್ಟು ಹೊರಟಾಗ ಭಕ್ತರು ಸಹ ನಾನು ಸಹ ಅವರೊಂದಿಗೆ ಭಾರತದಾದ್ಯಂತ ಪರಿಕ್ರಮದ ಸೇರಿಕೊಳ್ಳಬೇಕೆಂದು ಪ್ರಭುಪಾದರು ತಾವೇ ಸ್ವತಃ ಯಾರನ್ನು ರಾಧಾನಾಥರನ್ನು ಬರಲು ಇನ್ವೈಟ್ ಮಾಡಿದರು. ಆಗ ಪ್ರಭುಪಾದರ ಅನುಗ್ರಹದಿಂದ ಅವರಿಗೆ ಧನ್ಯತಾಭಾವ ಮೂಡಿಸಿದ, ತುಂಬಾ ಖುಷಿ ಆಯ್ತು ಅವರಿಗೆ.
ಆದರೆ ಅದೇ ವೇಳೆಗೆ ಅವರು ವೃಂದಾವನದಲ್ಲಿ ಮೋಹಿತನಾಗಿದ್ದೆ, ಅಂದ್ರೆ ಅವರ ವೃಂದಾವನ ಸಹ ಅವರಿಗೆ ತುಂಬಾ ಅಟ್ರಾಕ್ಟ್ ಆಗಿತ್ತು, ಯಾರಿಗೆ? ರಾಧಾನಾಥರಿಗೆ. ಸೊ ಅದರಿಂದ ಪ್ರಧಾನದ ಏನ್ ಹೇಳಿದರು ಪ್ರಭುಪಾದಿಗೆ, ನಾನು ಇಲ್ಲಿಯೇ ಉಳಿಯುತ್ತೇನೆ ಮತ್ತು ಪ್ರಭುಪಾದರು ಮತ್ತೇನಾದ್ರೂ ಇಲ್ಲಿಗೆ ಬಂದರೆ ನಾನು ಅವರಿಗೆ ಇಲ್ಲಿ ಸೇವೆ ಸಲ್ಲಿಸಿದಂತ, ಅಂದರೆ ವೃಂದಾವನ ಬಿಡಲು ನನಗೆ ಮನಸ್ಸಿಲ್ಲ ಅಂತ ರಾಧಾನಾಥರು ಅಲ್ಲಿದ್ದ ಭಕ್ತರಿಗೆ ಹೇಳಿದರು. ಅದಾದ್ಮೇಲೆ ಸ್ವಲ್ಪ ದಿವಸದ ಮೇಲೆ ಏನಾಯ್ತು, ತುಂಬಾ ದಿವಸ ಆಯ್ತು. ಆಗ ಅವರು ರಾಧಾನಾಥ್ ಭಾರತವನ್ನು ಬಿಟ್ಟು ಹೋಗಲೇಬೇಕಾಯ್ತು. ವೀಸಾದಿಂದ ಬಂದಿತ್ತಲ್ಲ ವೀಸಾ ಅವರ. ಸೊ ಅವರು ಹೊರಡು ಮೊದಲು ವೃಂದಾವನ ಜನ, ಅದರಲ್ಲೂ ಮುಖ್ಯ ಬಾಬಾಜಿಗಳವರಿಗೆ ಏನ್ ಹೇಳಿದ್ರು, ಭಕ್ತಿ ವೇದಾಂತ ಸ್ವಾಮಿಯವರು ಪಶ್ಚಿಮ ದೇಶದಲ್ಲಿ ಸಹ ನಾವು ಹೊಸತು ವೃಂದಾವನ ಸ್ಥಾಪಿಸಿದ್ದಾರೆ. ಅದರಿಂದ ಈ ವೃಂದಾವನ ನೀನು ಈಗ ಈ ಬಿಟ್ಟರು ಸಹ ರಾಧಾನಾಥರಿಗೆ ಅವ್ರು ಹೇಳಿದ್ರು, ಈ ಬಿಟ್ಟರು ಸಹ ಈ ವೃಂದಾವನ ನೀನು ಎಲ್ಲಿ ಹೋಗ್ತಿ, ನೀನು ಅಂದ್ರೆ ಹೊಸತ್ ವೃಂದಾವನಕ್ಕೆ ಹೋಗ್ತೀಯ. ಅದರಿಂದ ಏನೇ ಆಗಲಿ ವೃಂದಾವನವನ್ನು ನೀನು ಬಿಡಬೇಡ. ಇಲ್ಲಿ ಇದ್ರು ಸಹ ನೀನು ಅಲ್ಲಿ ಇದ್ರು ಸಹ ಅದು ಅಲ್ಲಿ ಸಹ ಪ್ರಭುಪಾದ ಸ್ಥಾಪಿಸಿದ್ದಾರೆ ವೃಂದಾವನ ಹೊಸತ್. ಸೊ ಈ ವೃಂದಾವನ ಮತ್ತು ನವ ವೃಂದಾವನ ಎರಡು ಸಹ ಒಂದೇ, ಯಾಕೆಂದ್ರೆ ಪ್ರಭುಪಾದದ್ದು. ಏಕೆಂದ್ರೆ ಭಕ್ತಿ ವೇದಾಂತ ಸ್ವಾಮಿಯವರು ಪಶ್ಚಿಮ ದೇಶಗಳ ವೃಂದಾವನನ್ನೇ ಸೃಷ್ಟಿಸಿದ್ದಾರೆ. ಇದನ್ನು ನಾವು ತುಂಬಾ ಹೆಮ್ಮೆಯಿಂದ ಎಲ್ಲ ಬಾಬಾಜಿಯರೆಲ್ಲ ಹೇಳಿದ್ದಾರೆ ಯಾರಿಗೆ? ರಾಧಾನಾಥರಿಗೆ. ಸೊ ಅದರಿಂದ ಅವರು ಯಾರು ರಾಧಾನಾಥರವರು ನವ ವೃಂದಾವನಕ್ಕೆ ಹೊರಟರು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಎಲ್ಲಿಂದ ಮಾತಾಜಿ? ವೃಂದಾವನದ ಧಾಮದಲ್ಲಿ. ವೃಂದಾವನದ ಧಾಮದಲ್ಲಿ ವಾಸಿಸುವಾಗ ಅನುಸರಿಸಬೇಕಾದ ಸದಾಚಾರಗಳ ಬಗೆಗೆ ಪ್ರಭುಪಾದರು ತಮ್ಮ ಶಿಷ್ಯರಿಗೆ ತರಬೇತಿ ನೀಡಿದರು. ಅವರು ಹೇಳಿದರು, ಈ ಪವಿತ್ರ ಧಾಮದಲ್ಲಿ ನನ್ನ ಶಿಷ್ಯರಲ್ಲಿ ಯಾರಾದರೊಬ್ಬನು ಪಾತ್ರೆಯಿಂದ ನೀರನ್ನು ತಪ್ಪಾದ ರೀತಿಯಲ್ಲಿ ಕುಡಿದು ಪಾತ್ರೆಯನ್ನು ಕಲುಷಿತಗೊಳಿಸಿದರೆ ಎಲ್ಲರೂ ಅದನ್ನು ಗಮನಿಸುತ್ತಾರೆ. ಈ ಅನೈರ್ಮಲ್ಯಕ್ಕಾಗಿ ಟೀಕೆಗೊಳಗಾಗಬೇಡಿ. ಹಾಗಿಲ್ಲದಿದ್ದರೆ ಜನ ನನ್ನನ್ನು ಟೀಕಿಸುತ್ತಾರೆ. ಈ ಸದಾಚಾರದ ಅಭ್ಯಾಸಗಳನ್ನು ಕಠಿಣವಾಗಿ ಪಾಲಿಸುವುದು ಶಿಷ್ಯನ ಕರ್ತವ್ಯ. ಇಲ್ಲಿ ವಾಸಿಸುವುದು ಹೇಗೆಂಬುದನ್ನು ನಿಮಗೆ ಕಲಿಸಲೆಂದೇ ನಾನು ಭಾರತದಲ್ಲಿರುವ ನಿಮ್ಮ ಈ ತಂಡಕ್ಕಾಗಿ ನನ್ನ ಇಷ್ಟೊಂದು ಶಕ್ತಿಯನ್ನು ವ್ಯಯಿಸುತ್ತಿದ್ದೇನೆ. ತಮ್ಮ ವೃಂದಾವನದ ಯಶಸ್ವಿ ಪ್ರವಾಸವನ್ನು ಕುರಿತು ಪ್ರಭುಪಾದರು ಪಶ್ಚಿಮ ದೇಶಗಳಲ್ಲಿದ್ದ ತಮ್ಮ ಶಿಷ್ಯರಿಗೆ ಹೀಗೆ ಬರೆದರು. ನಾನೀಗ 40 ಮಂದಿ ಶಿಷ್ಯರ ತಂಡದೊಂದಿಗೆ ವೃಂದಾವನದಲ್ಲಿದ್ದೇನೆ. ನಾವು ಪ್ರತಿನಿತ್ಯ ಪುಣ್ಯ ಸ್ಥಳಗಳ ಪರಿಕ್ರಮ ಮಾಡುತ್ತಿದ್ದೇವೆ. ನಾವು ನಾಳೆ ಕೋಚಿನಲ್ಲಿ ದೆಹಲಿಗೆ ಹಿಂದಿರುಗಲಿದ್ದೇವೆ. ವೃಂದಾವನದ ಅಧಿಕಾರಿಗಳು ಮತ್ತು ನಿವಾಸಿಗಳು ನಮ್ಮನ್ನು ತುಂಬಾ ಆದರದಿಂದ ಬರಮಾಡಿಕೊಂಡಿದ್ದಾರೆ. ನಗರದ ಬೀದಿಗಳಲ್ಲಿ ನಮ್ಮ ಸಂಭ್ರಮದ ಸಂಕೀರ್ತನಾ ತಂಡದ ಕೀರ್ತನೆಯು ಅವರನ್ನು ಮೂಕ ವಿಸ್ಮಿತರನ್ನಾಗಿಸಿದೆ. ನಾನು ಅತ್ಯದ್ಭುತವಾದುದನ್ನು ಸಾಧಿಸಿದ್ದೇನೆಂದು ನಗರದ ಮೇಯರ್ ಸಾರ್ವಜನಿಕವಾಗಿ ಘೋಷಿಸಿದ್ದಾರೆ. ಕಾರ್ಯತಃ ಹೇಳಬೇಕೆಂದರೆ ಎಲ್ಲಿ ಮಾತಾಜಿ? ಹೇಳಬೇಕೆಂದರೆ ನಾನು ಪಶ್ಚಿಮ ದೇಶಗಳಿಗೆ ಹೋಗುವ ಮೊದಲು ಅಲ್ಲಿನ ಯಾರಿಗೂ ವೃಂದಾವನದ ಬಗೆಗೆ ತಿಳಿದಿಲ್ಲವೆಂಬುದನ್ನು ಇಲ್ಲಿನವರು ಅರ್ಥ ಮಾಡಿಕೊಂಡಿದ್ದಾರೆ. ಈಗ ನಿಮ್ಮ ದೇಶದಿಂದ 100 ಜನ ಪ್ರವಾಸಿಗಳು ಮತ್ತು ಇಪ್ಪಿಗಳು ಕೃಷ್ಣನ ಧಾಮವನ್ನು ನೋಡಲು ಇಲ್ಲಿಗೆ ಬರುತ್ತಿದ್ದಾರೆ. ನನ್ನ ಪ್ರಚಾರ ಕಾರ್ಯದಿಂದ ಈಗ ವೃಂದಾವನವು ಜಗದ್ವಿಖ್ಯಾತವಾಗಿದೆ ಎಂದು ಅವರಿಗೆ ಅರಿವಾಗಿದೆ. ಆದ್ದರಿಂದ ತಮ್ಮೂರಿನ ಸ್ವಾಮೀಜಿಯನ್ನು ಅವರೀಗ ಮೆಚ್ಚಿಕೊಂಡಿದ್ದಾರೆ. ದೆಹಲಿ, ಡಿಸೆಂಬರ್ 1, 1971. ದೆಹಲಿಗೆ ಹಿಂದಿರುಗಿದ ಪ್ರಭುಪಾದರು ವೃಂದಾವನಕ್ಕೆ ತಮ್ಮೊಂದಿಗೆ ಬಂದಿದ್ದ 40 ಶಿಷ್ಯರೊಂದಿಗೆ ಬಿರ್ಲಾ ಮಂದಿರದಲ್ಲಿ ತಂಗಿದರು. ಅತಿಥೇಯರು ವಿಶೇಷ ಅತಿಥಿಗಳಿಗೆಂದೇ ಕಾದಿರಿಸಿದ್ದ ತೋಟದ ಹಿಂದಿನ ಚಿಕ್ಕ ಮನೆಯನ್ನು ಪ್ರಭುಪಾದರಿಗೆ ಬಿಟ್ಟುಕೊಟ್ಟರು. ಮಾತಾಜಿ ಮೇಲೆ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವೃಂದಾವನ ಧಾಮದಲ್ಲಿ ಅಲ್ಲಿ ವಾಸಿಸುವಾಗ ಅಂದ್ರೆ ಅಲ್ಲಿ ಏನೇನು ನಾವು ಅನುಸರಿಸಬೇಕು ಪ್ರಭುಪಾದರ ಶಿಷ್ಯರು ಅವರೆಲ್ಲ ಹೇಳಿದಂತೆ ಇಲ್ಲಿ ಎಕ್ಸಾಂಪಲ್ ಈ ಪವಿತ್ರ ಧಾಮದಲ್ಲಿ ಹೇಗೆ ಯಾರು ಶಿಷ್ಯರಾದರು ಅಂದ್ರೆ ಅವ್ರ ಪಾತ್ರೆಯಿಂದ ಏನ್ ತಪ್ಪದ ರೀತಿಯಲ್ಲಿ ನೀರು ಕುಡಿಯಬಾರದು, ಅಂದ್ರೆ ಅದನ್ನು ಹಾಗೆ ಪಾತ್ರೆಯನ್ನು ಕಲುಷಿತ ಮಾಡಬಾರಂತ ಅಲ್ಲಿ ಪ್ರಭುಪಾದ ಹೇಳಿದ್ರು. ಎಲ್ಲರೂ ಅದನ್ನು ಅಂದ್ರೆ ಯಾರಾದ್ರೂ ಅದನ್ನು ಕಲುಷಿತ ಮಾಡಿದ್ರೆ ಅದನ್ನ ಎಲ್ಲರೂ ಗಮನಿಸ್ತಾರೆ. ಅಂದ್ರೆ ಅದಕ್ಕೆ ಏನಾಗ್ತದೆ ಅವರಿಗೆ ಟೀಕೆ ಮಾಡಬಹುದಲ್ಲ. ಅದಕ್ಕಾಗಿ
ಜನ ಎಲ್ಲನ್ನು ಟೀಕಿಸಬಹುದು. ಈ ಸದಾಚಾರದ ಅಭ್ಯಾಸವನ್ನು ಕಠಿಣವಾಗಿ ಪಾಲಿಸುವುದು ಒಂದು ಶಿಷ್ಯನ ಕರ್ತವ್ಯ ಅಂತ ಪ್ರಭುಪಾದಲ್ಲಿ ಹೇಳ್ತಾರೆ. ಸೊ ಇಲ್ಲಿ ವಾಸಿಸುವುದು ಹೇಗೆ, ವೃಂದಾವನದಲ್ಲಿ ಹೇಗೆ ವಾಸಿಸುವುದು ನೀವು ನಿಮಗೆ ಕಲಿಸಲೆಂದೇ ಅವರು, ಅಂದ್ರೆ ಅವರಿಗೆ ಕಲಿಸಲೆಂದೇ ಅವರು ಭಾರತದಲ್ಲಿರುವ ನಿಮ್ಮ ಈ ತಂಡಕ್ಕಾಗಿ ಅಂದ್ರೆ ಇಷ್ಟೊಂದು ಶಕ್ತಿಯನ್ನು ಅವರು ಇದು ಮಾಡ್ತಾರೆ, ಅಂದ್ರೆ ವ್ಯಯಿಸುತ್ತಿದ್ದಾರೆ. ಸೊ ತಮ್ಮ ವೃಂದಾವನದ ಯಶಸ್ವಿ ಪ್ರವಾಸನ ಕುರಿತು ಪ್ರಭುಪಾದರು ಪಶ್ಚಿಮ ದೇಶಗಳಿದ್ದ ಒಂದು ಶಿಷ್ಯರಿಗೆ ಒಂದು ಲೆಟರ್ ಬರೆದಿದ್ರು. ಅದರಲ್ಲಿ ಆ ಲೆಟರ್ನಲ್ಲಿ ಏನಿತ್ತು, ಆಗ ಅವರು 40 ಮಂದಿ ಶಿಷ್ಯರೊಂದಿಗೆ ವೃಂದಾವನದಲ್ಲಿದ್ದೇನೆ ಅಂತ ಹೇಳಿದರು. ಮತ್ತೆ ಅಲ್ಲಿ ಪ್ರತಿನಿತ್ಯ ಪುಣ್ಯ ಸ್ಥಳಗಳ ಪರಿಕ್ರಮ ಮಾಡ್ತಿದ್ದರು. ಮತ್ತು ಕೋಚಿನಲ್ಲಿ ಅವರು ದೆಹಲಿಗೆ ಹಿಂದಿರುವಾಗ ವೃಂದಾವನದ ಅಧಿಕಾರಿ ಮತ್ತು ನಿವಾಸಿಗಳು ಅವರನ್ನು ತುಂಬಾ ಆಧಾರದಿಂದ ಅವರಿಗೆ ಇದು ಮಾಡಿದರು. ಮತ್ತೆ ನಗರದ ಬೀದಿಯಲ್ಲಿ ತುಂಬಾ ಸಂಕೀರ್ತನ ತಂಡದ ಕೀರ್ತನೆ ಅವರನ್ನು ಎಲ್ಲ ಅಂದ್ರೆ ತುಂಬಾ ಆಶ್ಚರ್ಯ ಮಾಡಿತಂತೆ ಅವರ ಎಲ್ಲ ಈ ಸಂಕೀರ್ತನ ನೋಡಿ ಜನರಿಗೆ. ಸೊ ಇಂಥ ಅದ್ಭುತವಾದ ಸಾಧಿಸಿದ್ದೇನೆಂದು ನಗರದ ಮೇಯರ್ ಅಲ್ಲಿ ಸಾರ್ವಜನಿಕವಾಗಿ ಅವರು ಘೋಷಿಸಿದರು. ಸೊ ಕಾರ್ಯಗತ ಅಂದ್ರೆ ಏನಂದ್ರೆ ಆ ಪಶ್ಚಿಮ ದೇಶಗಳಿಗೆ ಹೋಗುವ ಮೊದಲು ಅಲ್ಲಿ ಯಾರಿಗೂ ಒಂದೊಂದ ಬಗೆಗೆ ತಿಳಿದಿರಲಿಲ್ಲವೆಂಬುದು ಇಲ್ಲಿನವರು ಅರ್ಥ ಮಾಡಿಕೊಂಡಿದ್ದಾರೆ. ಅಂದ್ರೆ ಫಾರಿನ್ ಕಂಟ್ರಿಗೆ ಹೋಗುವ ಮೊದಲಿದ್ದು ಈಗ ನಿಮ್ಮ ದೇಶದಿಂದ ಅಂದ್ರೆ ನೂರಾರು ಜನ ಪ್ರವಾಸಿಗಳು ಈಗ ಮತ್ತೆ ಹಿಪ್ಪಿಗಳು ಕೃಷ್ಣನ ಧಾಮವನ್ನು ನೋಡಲು ಇಲ್ಲಿಗೆ ಬರ್ತಿದ್ದಾರೆ ಅಲ್ಲ. ಅದೇ ಪ್ರಭುಪಾದರ ಪ್ರಚಾರ ಕಾರ್ಯದಿಂದ ಈಗ ವೃಂದಾವನ ತುಂಬಾ ಫೇಮಸ್ ಆಗಿದೆ ಎಂದು ಅವರಿಗೆ ಅರಿವಾಯಿತು. ಅದರಿಂದ ತಮ್ಮೂರಿನ ಅವರೀಗ ಮೆಚ್ಚುಗೆ ಮತ್ತೆ ಮಾಡಿ ಕೊಂಡಾಡುತ್ತಿದ್ದಾರೆ ಅಂತ ಇಲ್ಲಿ ಬರ್ತಿದ್ದಾರೆ. ಯಾರು? ಪ್ರಭುಪಾದರು. ಹರೇ ಕೃಷ್ಣ. ಇದಾಯ್ತಾ? ಡಿಸೆಂಬರ್ 71 ಇದು ಒಂದು ಪ್ಯಾರ ಓದಿದ್ದಾರೆ. ಓಕೆ. ಸೊ ಡಿಸೆಂಬರ್ 1971 ನಲ್ಲಿ ಅವರು ಡೆಲ್ಲಿಗೆ ಹಿಂದಿರುಗುವಾಗ ಪ್ರಭುಪಾದರು ವೃಂದಾವನಕ್ಕೆ ತಮ್ಮೊಂದಿಗೆ ಬಂದಿದ್ದ ಎಲ್ಲ 40 ಶಿಷ್ಯರಿದ್ರಂತೆ ಅವರೊಟ್ಟಿಗೆ. ಮತ್ತು ಬಿರ್ಲಾ ಮಂದಿರದಲ್ಲಿ ಅಲ್ಲಿ ಅವರು ಇದ್ದರು. ಸೊ ಅತಿಥೇಯರು ವಿಶೇಷವಾಗಿ ಅತಿಥಿಗಳಂತೆ ಕಾದಿರಿಸಿದ್ದ ತೋಟದ ಹಿಂದಿನ ಚಿಕ್ಕ ಮನೆಯನ್ನು ಪ್ರಭುಪಾದರಿಗೆ ಅವರು ಬಿಟ್ಟುಕೊಟ್ರಂತೆ ಅಲ್ಲಿ. ಪ್ರಭಾವತಿ ಮಾತಾಜಿ ಓದ್ತೀನಿ, ಮಾತಾಡ್ಬೇಡಿ. ಇಲ್ಲಿಂದ ಮಾತಾಜಿ ಈ ನಡುವೆ ಈ ನಡುವೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧವು ಪ್ರಾರಂಭವಾಗುವ ಬೆದರಿಕೆ ಹೆಚ್ಚುತ್ತಿದ್ದುದರಿಂದ ರಾಷ್ಟ್ರದ ರಾಜಧಾನಿಯಲ್ಲಿ ರಾಜಕೀಯ ಪ್ರಕ್ಷುಬ್ಧತೆ ಉಲ್ಬಣಿಸುತ್ತಿತ್ತು. ಶಾಂತಿಯುತವಾದ ವೃಂದಾವನವೂ ಸಹ ಶೋಭೆಗೊಳಗಾಗಿತ್ತು. ಏಕೆಂದರೆ ಅದು ದೆಹಲಿಗೆ ಕೇವಲ 90 ಮೈಲಿ ಮತ್ತು ಆಗ್ರಾಕ್ಕೆ 34 ಮೈಲಿ ದೂರದಲ್ಲಿದ್ದು ಅಲ್ಲಿ ಒಂದು ದೊಡ್ಡ ಸೈನಿಕ ತಾಣವಿತ್ತು. ಶ್ರೀಲ ಪ್ರಭುಪಾದರು ವೃಂದಾವನದ ಸರಫ್ ಭವನದಲ್ಲಿ ತಂಗಿದ್ದಾಗ ಒಂದು ರಾತ್ರಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಬ್ಲಾಕ್ ಔಟ್ಗಾಗಿ ಆಜ್ಞಾಪಿಸಿದರು. ಶ್ರೀಲ ಪ್ರಭುಪಾದರು ತಮ್ಮ ಶಿಷ್ಯರೊಂದಿಗೆ ತಮ್ಮ ನಿವಾಸಕ್ಕೆ ಸೀಮಿತರಾಗಿ ಉಳಿಯಬೇಕಾಯಿತು. ವಿದ್ಯುತ್ ಹೋಗಿತ್ತು. ಮೋಂಬತ್ತಿಯ ಬೆಳಕೂ ಸಹ ಪತ್ತೆಯಾಗದಂತೆ ಪ್ರತಿ ಮನೆಯಲ್ಲಿನ ಕಿಟಕಿಗಳಿಗೂ ಹೊದಿಕೆಗಳನ್ನು ಇಳಿಬಿಡಲಾಗಿತ್ತು. ಇಷ್ಟೆಲ್ಲ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಯುದ್ಧದ ಬೆದರಿಕೆಗಳಿದ್ದರೂ ಸಹ ಪ್ರಭುಪಾದರೀಗ ಪ್ರಚಾರಕ್ಕೆಂದು ದೆಹಲಿಗೆ ಬಂದಿದ್ದರು. ಅಲ್ಲಿಗೆ ಬಂದ ಎರಡನೆಯ ದಿನ ಅವರು ಅಮೆರಿಕನ್ ರಾಯಭಾರ ಕಚೇರಿಯಲ್ಲಿ ಭಾರತಕ್ಕೆ ಅಮೆರಿಕನ್ ರಾಯಭಾರಿಯಾಗಿದ್ದ ಕೆನೆತ್ ಕೀಟಿಂಗ್ ಅವರನ್ನು ಭೇಟಿಯಾದರು. ಶ್ರೀಲ ಪ್ರಭುಪಾದರು ಮಿಸ್ಟರ್ ಕೇಟಿಂಗ್ ಅವರಿಗೆ ಕೃಷ್ಣ ಪ್ರಜ್ಞೆಯ ಮೂಲಭೂತ ತತ್ವವಾದ ಭೌತಿಕ ದೇಹ ಮತ್ತು ಅದರಲ್ಲಿ ಜೀವಿಸಿರುವ ಆತ್ಮಗಳ ನಡುವಿನ ಭೇದದ ಬಗೆಗೆ ವಿವರಿಸುತ್ತಾ ಹೀಗೆ ಹೇಳಿದರು. ನೀವೊಂದು ಪಟ್ಟೆಗಳ ಕೋಟನ್ನು ತೊಟ್ಟಿದ್ದೀರಿ. ಪಟ್ಟೆಗಳ ಕೋಟನ್ನು ತೊಟ್ಟಿದ್ದೀರಿ. ಹಾಗೆಂದು ನಾನು ನಿಮ್ಮನ್ನು ಮಿಸ್ಟರ್ ಪಟ್ಟೆ ಕೋಟು ಎಂದು ಕರೆಯಲಾಗುವುದಿಲ್ಲ. ಆದರೂ ನಾವು ಆ ರೀತಿ ಸಂಬೋಧಿಸಲ್ಪಡುತ್ತಿದ್ದೇವೆ. ನಾವು ನಮ್ಮನ್ನು ನಮ್ಮ ದೇಹಗಳೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದೇವೆ. ಆತ್ಮವು 84 ಕೋಟಿ ಜೀವ ಯೋನಿಗಳಲ್ಲಿ ಜನ್ಮಾಂತರ ಹೊಂದುವುದನ್ನು ಸಹ ಪ್ರಭುಪಾದರು ವಿವರಿಸಿದರು. ಇದು ಸ್ವಾರಸ್ಯವಾಗಿದೆ, ಮಿಸ್ಟರ್ ಕೀಟಿಂಗ್ ಪ್ರತಿಕ್ರಿಯಿಸಿದರು. ಆತ್ಮದ ಜನ್ಮಾಂತರಗಳಲ್ಲಿ ನನಗೆ ನಂಬಿಕೆ ಇದೆ. ಇದು ಸತ್ಯ ಸಂಗತಿ ಎಂದು ಹೇಳಿ ಪ್ರಭುಪಾದರು ಸರಸ್ವತಿ ಎಂಬ ಬಾಲಕಿಯನ್ನು ತೋರಿಸಿ ಹೀಗೆ ನುಡಿದರು.
ಈ ಮಗುವು ಒಂದು ದೇಹದಿಂದ ಇನ್ನೊಂದಕ್ಕೆ ಜನ್ಮಾಂತರ ಹೊಂದುವಂತೆ ನಾನೂ ಸಹ ಈ ದೇಹವನ್ನು ಬಿಟ್ಟ ಮೇಲೆ ಇನ್ನೊಂದು ದೇಹಕ್ಕೆ ಜನ್ಮಾಂತರ ಹೊಂದುತ್ತೇನೆ. ಇದೊಂದು ವಿಜ್ಞಾನ. ಅಮೆರಿಕದ ಯುವಕ ಯುವತಿಯರು ಶ್ರೀಮಂತ ಸಂಭಾವಿತ ಕುಟುಂಬಗಳಿಂದ ಬಂದಿದ್ದರೂ ಸಹ ಹಿಪ್ಪಿಗಳಾಗಿ ಪರಿವರ್ತಿತರಾಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನೀವು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳ ವ್ಯವಸ್ಥೆ ಮಾಡುತ್ತಿದ್ದರೂ ಸಹ ಅವರು ಜೀವನದಲ್ಲಿ ಅತೃಪ್ತರಾಗುತ್ತಿದ್ದಾರೆ. ಅವರಿಗೀಗ ಭೌತಿಕ ಸಂಪತ್ತಿನಲ್ಲಿ ಜೀವಿಸುವುದರಲ್ಲಿ ತೃಪ್ತಿ ಇಲ್ಲ. ಆದ್ದರಿಂದ ಮಾನವ ಸಮಾಜದ ಸದ್ಯದ ಪರಿಸ್ಥಿತಿಯು ಅಪಾಯಕಾರಿಯಾಗಿದೆ, ಏಕೆಂದರೆ ಪ್ರತಿಯೊಬ್ಬನೂ ಅತೃಪ್ತಿಯಲ್ಲಿದ್ದಾನೆ, ಗೊಂದಲದಲ್ಲಿದ್ದಾನೆ. ನಿಮಗೆ ವಿದೇಶಿಯರಷ್ಟೇ ಅನೇಕ ಭಾರತೀಯ ಅನುಯಾಯಿಗಳು ಇದ್ದಾರೆಯೇ? ಮಿಸ್ಟರ್ ಕೀಟಿಂಗ್ ವಿಚಾರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ 1971 ಅಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸ್ಟಾರ್ಟ್ ಆಗಿದ್ದು. ಆಗ ಸಹ ಪ್ರಭುಪಾದ ಏನು ಇದು ಹೆದರಿಕೆ ಏನಿಲ್ಲ. ಆಗ ಅಲ್ಲಿಯ ಜನರಿಗೆ ತುಂಬಾ ಹೆದರಿಕೆ ಆಗ್ತಿದ್ದು. ಆಗ ರಾಷ್ಟ್ರದ ರಾಜಧಾನಿಯ ರಾಜಕೀಯ ಪ್ರಕ್ಷುಬ್ಧತೆ ಅಂದ್ರೆ ಅಲ್ಲಿ ಶಾಂತಿಯುತ ವೃಂದಾವನ ಸಹ ಕ್ಷೋಭೆಗೆ ಒಳಗಾಗಿತ್ತು ಆ 1970 ಏಕೆಂದರೆ ಅದು ದೆಹಲಿಗೆ ಕೇವಲ ವೃಂದಾವನ ದೆಹಲಿಗೆ ಸ್ವಲ್ಪ 90 ಮೈಲ್ ಅಷ್ಟು ಡಿಸ್ಟೆನ್ಸ್ ಇರ್ತದೆ ಮತ್ತು ಆಗ್ರಾಕ್ಕೆ 34 ಮೈಲ್ ಡಿಸ್ಟೆನ್ಸ್ ಇತ್ತು. ಅದಕ್ಕೆ ಅಲ್ಲಿದ್ದ ಜನರು ಸಹ ಸ್ವಲ್ಪ ತುಂಬಾ ಶೋಭೆಯಲ್ಲಿದ್ದರು ಅವರು. ಮತ್ತೆ ಅಲ್ಲಿ ಒಂದು ಸೈನಿಕದ ಫುಲ್ ಇದ್ದಿತ್ತು, ತಾಣ ಇತ್ತು. ಅಂದ್ರೆ ಸೈನಿಕರು ತುಂಬಾ ಪ್ರೊಟೆಕ್ಷನ್ಗೆ. ಆಗ ಶ್ರೀಲ ಪ್ರಭುವಾದ ಅವರು ಏನು ಇದು ಮಾಡಲಿ, ಅವರು ವೃಂದಾವನದ ಸರಭವನದಲ್ಲಿ ಆಗ ಅಲ್ಲಿ ಇದ್ರು. ಅವರಿಗೆ ಆಗ ಒಂದು ರಾತ್ರಿಯಲ್ಲಿ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡಿದಾಗ ಬ್ಲ್ಯಾಕ್ಔಟ್ ಡಿಕ್ಲೇರ್ ಅಂದ್ರೆ ಎಲ್ಲರೂ ದೀಪ ಲೈಟ್ ಏನು ಹಚ್ಲಿಕ್ಕಿಲ್ಲ, ಎಲ್ಲರೂ ಮನೆಯೆಲ್ಲ ಕ್ಲೋಸ್ ಮಾಡ್ಬೇಕು, ಲೈಟ್ ಇಲ್ಲ, ಎಲ್ಲ ಬ್ಲ್ಯಾಕ್ಔಟ್ ಆಗ ಡಿಕ್ಲೇರ್ ಮಾಡಿದ್ದಾರೆ 1971 ಅಲ್ಲಿ. ಸೊ ಆಗ ವಿದ್ಯುತ್ ಹೋಗಿತ್ತು, ಕರೆಂಟ್ ಇರ್ಲಿಲ್ಲ, ಏನಿಲ್ಲ, ಎಲ್ಲ ಮನೆಯೊಳಗೆ ಮೊಂಬತ್ತಿಯನ್ನು ಕ್ಯಾಂಡಲ್ ಅನ್ನು ಎಲ್ಲ ಉರಿಸ್ತಿದ್ರು. ಸೊ ಪ್ರತಿ ಮನೆಯಲ್ಲಿ ಸಹ ಕಿಟಕಿಯ ಹೊದಿಕೆಯನ್ನು ಇಲ್ಬೇಡ ಆಗ 1971. ಇಷ್ಟೆಲ್ಲ ರಾಜಕೀಯ ಇದಾದ್ರೂ ಕೂಡ ಯುದ್ಧದ ಬೆದರಿಕೆ ಇದ್ದರೂ ಕೂಡ ಪ್ರಭುಪಾದರಿಗೆ ಏನು ಅದರ ಮೇಲೆ ಇದಾಗ್ಲಿಲ್ಲ. ಸೊ ಅವರು ಪ್ರಚಾರಕ್ಕೆಂದೇ ದೆಹಲಿಗೆ ಬಂದಿದ್ರಂತೆ ನೋಡಿ. ಸೊ ಅಲ್ಲಿಗೆ ಬಂದ 2ನೇ ದಿನಸೇ ಅವರು ಅಮೆರಿಕನ್ ರಾಯಭಾರ ಕಚೇರಿಯಲ್ಲಿ ಯಾರು ಭಾರತ್ ಅಮೆರಿಕನ ಇದು ಮೇಜರ್ ಅವರಿಗೆ ಕೆನೆತ್ ಕೀಟಿಂಗ್ ಅಂತ ಅವರನ್ನು ಭೇಟಿಯಾದ್ರು, ಯಾರು ಪ್ರಭುಪಾದ. ಸೊ ಅವರಿಗೆ ಕೃಷ್ಣ ಪ್ರಜ್ಞೆಯ ಮೂಲಭೂತ ತತ್ವದ ಭೌತಿಕ ಅಂದ್ರೆ ನಾವು ದೇಹ ಅಲ್ಲ ಆತ್ಮ ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದರು. ಅಂದ್ರೆ ದೇಹ ಮತ್ತು ಆತ್ಮದ ಏನು ಭೇದ, ಡಿಫ್ರೆನ್ಸ್ ಏನಂತ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ಈಗ ಅವ್ರಿಗೆ ಎಕ್ಸಾಂಪಲ್ ಕೊಟ್ಟರು. ನೀವೊಂದು ಅವರು ಸ್ಟ್ರಿಪ್ಸ್ ನ ಕೋಟ್ ಅನ್ನು ಹಾಕಿದರು. ಈಗ ಅವ್ರೇನ್ ಹೇಳಿದ್ರು ಪ್ರಭುಪಾದರು, ಈಗ ನೀವು ಸ್ಟ್ರಿಪ್ಸ್ ನ ಪಟ್ಟೆಯ ಕೋಟ್ ಹಾಕಿದ್ದಾರೆ, ಅದಕ್ಕೆ ನಮ್ಗೆ ನಿಮ್ಮ ಮಿಸ್ಟರ್ ಪಟ್ಟೆ ಕೋಟ್ ಅಂತ ಹೇಳಿ ಕರೆಯಕ್ಕೆ ಆಗುದಿಲ್ಲ, ಆದರೂ ಸಹ ನಾನು ಆ ರೀತಿ ನಿಮಗೆ ಸಂಬೋಧಿಸಲ್ಪಡ್ತಿದ್ದೆ. ಅಂದ್ರೆ ಪ್ರಭುಪಾದ ಏನ್ ಹೇಳ್ತಾರೆ, ನಮ್ಮ ದೇಹದೊಳಗಿಂದ ನಾವು ಗುರುತಿಸ್ತೀವಿ, ನಾನು ಇಂಡಿಯಾ, ನಾನು ಅಮೇರಿಕಾ ಆಗಿ. ಆದ್ರೆ ಆತ್ಮವು ಎಷ್ಟು 84 ಲಕ್ಷ ಜೀವ ಯೋನಿಗಳಿಗೆ ಜನ್ಮಾಂತರ ಒಂದು ಇದರಿಂದ ಇನ್ನೊಂದು ಇದಕ್ಕೆ ಯೋನಿಯಿಂದ. ಸೊ ಅಂದು ಪ್ರಭುಪಾದ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆಗ ಅವ್ರೇನ್ ಹೇಳಿದ್ರು, ಮಿಸ್ಟರ್ ಕೀಟಿಂಗ್ ಇದು ತುಂಬಾ ಒಳ್ಳೇದು, ಆತ್ಮದ ಜನ್ಮಾಂತರ ನನಗೆ ನಂಬಿಕೆ ಇದೆ ಅಂತ, ಅವರಿಗೆ ಸಹ ನಂಬಿಕೆ ಇದೆ ಅಂತ ಹೇಳಿದ್ರು, ಯಾರು ಮಿಸ್ಟರ್ ಕೀಟಿಂಗ್. ಸೊ ಇದು ಸತ್ಯ ಸಂಗತಿ ಎಂದು ಹೇಳಿ ಪ್ರಭುಪಾದರು ಒಂದು ಬಾಲಕಿಯನ್ನು ತೋರಿಸಿದ್ರು, ಚಿಕ್ಕ ಬಾಲಕಿಯನ್ನು. ಆಗ ಅವರ ಹೆಸರು ಸರಸ್ವತಿ ಅಂತ. ಸೊ ಈಗ ಈ ಮಗು ಅವ್ರು ಏನ್ ಹೇಳ್ತಾರೆ, ಈ ಮಗು ಒಂದು ದೇಹದಿಂದ ಇನ್ನೊಂದಕ್ಕೆ ಜನ್ಮಾಂತರ ಹೊಂದುವಂತೆ ಅವರು ಸಹ ನಾನು ಸಹ ಈ ದೇಹವನ್ನು ಬಿಟ್ಟ ಮೇಲೆ ಇನ್ನೊಂದು ದೇಹಕ್ಕೆ ಜನ್ಮಾಂತರ ಹೊಂದುತ್ತೇನೆ, ಇದೊಂದು ಸೈನ್ಸ್ ಅಂತ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವರಿಗೆ ಮಿಸ್ಟರ್ ಕೀಟಿಂಗ್. ಸೊ ಅಮೆರಿಕದ ಯುವಕ ಯುವತಿಯರು ಸಹ ತುಂಬಾ ಶ್ರೀಮಂತ ಸಮಾಜ ಕುಟುಂಬ ಬಂದಿದ್ದರೂ ಸಹ ಅವರಿಗೆ ಅವರು ಸಹ ಹಿಪ್ಪಿಗಳಾಗಿ ಕನ್ವರ್ಟ್ ಆಗಿದ್ದರು ಅಂತ ಅವರು ಪ್ರಭುತ್ವದಲ್ಲಿ ನೋಡಿದ್ದಾರೆ ಅಮೆರಿಕದಲ್ಲಿ. ಸೊ ಇಷ್ಟು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ವ್ಯವಸ್ಥೆ ಇದ್ದರೂ ಸಹ ಏನು ಪ್ರಯೋಜನ, ಅವರ ಈ ಅಮೆರಿಕನ್ರಿಗೆ ಅವರಿಗೆ ಸಂತೋಷ ಇಲ್ಲ, ಅವರಿಗೆ ಭೌತಿಕ ಸಂಪತ್ತಿನಲ್ಲಿ ಏನು ಇಂಟ್ರೆಸ್ಟ್ ಇರ್ಲಿಲ್ಲ, ತೃಪ್ತಿಯೇ ಇರ್ಲಿಲ್ಲ ಅಲ್ಲಿ ಇದ್ದ. ಸೊ ಅದರಿಂದ ಮಾನವ ಸಮಾಜದ ಸದ್ಯದ ಪರಿಸ್ಥಿತಿ ಈಗ ಅಪಾಯಕಾರಕವಾಗಿದೆ ಅಂತ ಪ್ರಭುಪಾದರು ಹೇಳಿದ್ರು. ಏಕೆಂದ್ರೆ ಪ್ರತಿಯೊಬ್ಬರು ಯಾರು ಸಹ ತೃಪ್ತಿಯಲ್ಲಿಲ್ಲ, ಎಲ್ಲರೂ ಅತೃಪ್ತಿಯಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ, ಭ್ರಮೆಯಲ್ಲಿದ್ದಾರೆ. ಸೊ ಹಾಗೆ ವಿದೇಶಿಯರಷ್ಟೇ ಅನೇಕ ಭಾರತೀಯ ಅನುಯಾಯಿಗಳು ಇದ್ದಾರೆ ಎಂದು ಮಿಸ್ಟರ್ ಕೀಟಿಂಗ್ ಅಂದ್ರೆ ನಿಮಗೆ ಅವರು ಏನ್ ಕೇಳಿದ್ರು ಮಿಸ್ಟರ್ ಕೀಟಿಂಗ್,
ವಿದೇಶಿಯರಷ್ಟೇ ಅನೇಕ ಭಾರತೀಯ ಅನುಯಾಯಿಗಳು ಇದ್ದಾರೆ. ಅಂದ್ರೆ ಎಷ್ಟು ನಿಮ್ಗೆ ನಿಮ್ಮ ಫಾಲೋವರ್ ವಿದೇಶಿಯರಿದ್ದಾರೆ ಅಷ್ಟೇ ನಿಮ್ಮ ಭಾರತೀಯರು ಸಹ ಇದ್ದಾರೆ ನಿಮ್ಮ ಫಾಲೋವರ್ ಅಂತ ಅವರು ಮಿಸ್ಟರ್ ಕೀಟಿಂಗ್ ಪ್ರಭುಪಾದರಿಗೆ ಕೇಳಿದ್ದಾರೆ. ಆಗ ಪ್ರಭುಪಾದ ಏನ್ ಹೇಳಿದ್ರು? ಮತ್ತೆ ಆಯ್ತಾಯ್ತು ಮಾತಾಜಿ, ಆಯ್ತಾಯ್ತು, ಅಲ್ಲಿಗೆ ಸಾಕು ಮಾತಾಜಿ, ಸ್ಟಾಪ್ ಮಾಡಿ, ಇನ್ನು 3 ನಿಮಿಷ ಇರುತ್ತೆ. ಹರೇ ಕೃಷ್ಣ. ತಪ್ಪಾದ ಕ್ಷಮಿಸಿರಿ. ಹರೇ ಕೃಷ್ಣ. ಎಂಡಿಂಗ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ವಂಚಕಲ್ಪತರು ಹೇಳಿ ಮಾತಾಜಿ, ಅಟೆಂಡೆನ್ಸ್ ಎಲ್ಲ Okay. ಹಾಕಿ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದ ಎಲ್ಲಾ ಭಕ್ತರೊಂದಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಳೆ ಬನ್ನಿ ಎಲ್ಲರೂ. ಹರೇ ಕೃಷ್ಣ ಇವತ್ತು ಮಾತಾಜಿ. ಸ್ವಲ್ಪ ಇಂಟರ್ನೆಟ್ ಅಂದ್ರೆ ನನ್ಗೆ ಇಲ್ಲಿ ಕರೆಂಟ್ ಹೋಗ್ತಾ ಬರ್ತಾ ಇತ್ತು. ನನ್ನದು ಇವತ್ತು ಮಾತಾಜಿ ಕರೆಂಟ್ miss ತುಂಬಾ ಪ್ರಾಬ್ಲಮ್ ಇತ್ತು. ಈಗ ಜಸ್ಟ್ ಈಗ ಹೌದು, ಬಂತು. ನನ್ಗೆ ಇಲ್ಲಿ ಪ್ರಾಬ್ಲಮ್ ಮಾತಾಜಿ, ಏನೋ ಗೊತ್ತಿಲ್ಲ, ಹೋಗ್ತಾ ನಮ್ಮ ಬರ್ತಾ ಕೇಬಲ್ ಬರ್ನ್ ಆಗಿತ್ತು, ಅದಕ್ಕಾಗಿ ಪ್ರಾಬ್ಲಮ್. ಓಕೆ, ಅಟೆಂಡೆನ್ಸ್ ಹಾಕಿದಿರಲ್ಲ ಎಲ್ಲರೂ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ.